कृष्ण चरणागतं कृष्ण ಕೃಷ್ಣಂ ವಂದೇ ಜಗದ್ಗುರು. ಅಷ್ಟಮಿಯ ಪರ್ವಕಾಲದಲ್ಲಿ ಸ್ಪಂದನ ವಾಹಿನಿ ಸಾದರಪಡಿಸುವ ಸ್ವಾಗತಂ ಕೃಷ್ಣ ಸರಣಿ ಕಾರ್ಯಕ್ರಮದ ಬಾರೋ ಕೃಷ್ಣಯ್ಯ ಎಂಬ ವಿನೂತನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ವೇಣುಗೋಪಾಲ್ ರಾವ್ ಉಡುಪಿ ಇವರಿಗೂ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಜಗತ್ತನ್ನು ಆಧರಿಸಿ ಉದ್ಧರಿಸಿ ದುಷ್ಟ ಪರಿಪಾಲನೆ, ದುಷ್ಟ ಸಂಹಾರ, ಶಿಷ್ಟ ಪರಿಪಾಲನೆಯೇ ತುಂಟ ಮುರಾರಿಯ ಜನನದ ಉದ್ದೇಶ. ಈ ತುಂಟ ಮುರಾರಿಗೆ ಇವತ್ತು ಜನ್ಮಾಷ್ಟಮಿಯ ಸಂಭ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಶ್ರೀಯುತರು ಜನ್ಮಾಷ್ಟಮಿಯ ಪ್ರಯುಕ್ತ ಕೆಲವೊಂದು ಮಾಹಿತಿಗಳನ್ನು ನೀಡಲಿದ್ದಾರೆ. ರಜತಪೀಠಪುರದಲ್ಲಿ ಜನ್ಮಾಷ್ಟಮಿಯ ಆಚರಣೆಗೆ ತನ್ನದೇ ಆದ ಒಂದು ವೈಶಿಷ್ಟ್ಯವಿದೆ. ಈ ತುಳುನಾಡಿನ ಈ ಸಡಗರದ ಜನ್ಮಾಷ್ಟಮಿಗೂ ಕೃಷ್ಣನಿಗೂ ಇರುವಂತಹ ಅವಿನಾಭಾವ ಸಂಬಂಧದ ಬಗೆಗಿನ ಕೆಲವೊಂದು ಮಹತ್ವದ ಅಂಶಗಳನ್ನು ತಿಳಿಸಿಕೊಡಿ ಸರ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮ್ಮ ತುಳುನಾಡು ಎನ್ನುವಂತಹದ್ದು ಪರಶುರಾಮ ಕ್ಷೇತ್ರ ಅಂತ ಪ್ರಸಿದ್ಧಿ. ಇನ್ನೊಂದು ಕ್ಷೇತ್ರ ಹೇಗೆ ಅಂದರೆ ರಾಮಕ್ಷೇತ್ರ ಅಂತ. ಆದರೂ ಕೂಡ ಈ ಪರಶುರಾಮ ಕ್ಷೇತ್ರದಲ್ಲಿ ಕೃಷ್ಣನಿಗೆ ವಿಶೇಷ ಮಹತ್ವವನ್ನು ನಾವು ಕೊಡ್ತಾ ಬಂದಿದ್ದೇವೆ. ಅದಕ್ಕೆ ಮೂಲ ಕಾರಣ ಪ್ರಾಯಃ ಆಚಾರ್ಯ ಮಧ್ವರು ದ್ವಾರಕೆಯಿಂದ ಬಂದಂತಹ ಕೃಷ್ಣನನ್ನು ಇಲ್ಲಿ ಸ್ಥಾಪನೆ ಮಾಡಿ ನಮ್ಮೆಲ್ಲರ ಭಕ್ತಿಗೊಂದು ಕೇಂದ್ರವನ್ನು ಕೊಟ್ಟದ್ದೇ ಆಗಿರಬಹುದೋ ಏನೋ. ಯುಗಾಂತರಗಳಲ್ಲಿ ದ್ವಾಪರ ಯುಗದಲ್ಲಿ ರುಕ್ಮಿಣಿಯ ಕರಾಚಿತನಾಗಿ ಭೂಗತ ಆಗಿದ್ದಂತಹ ಕೃಷ್ಣ ಪರಮಾತ್ಮನ ಆ ಶಿಲಾಮೂರ್ತಿ ನಮ್ಮ ಉಡುಪಿಗೆ ಬರುವುದನ್ನು ಅರಿತಂತಹ ಆಚಾರ್ಯ ಮಧ್ವರು ಅದನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಅದರ ಪೂಜೆ ಸಾಂಗವಾಗಿ ನೆರವೇರಲಿಕ್ಕೆ ಬೇಕಾಗಿ 8 ಮಠಗಳನ್ನು ಕೂಡ ಸ್ಥಾಪಿಸಿದ್ದಾರೆ. ಅದು ಒಂದು ರೀತಿಯ ಆರಾಧನೆ ಅಂತ ಆದರೆ ನಮ್ಮ ಮನೆಗಳಲ್ಲೂ ಕೂಡ ಕೃಷ್ಣ ಬರಬೇಕು, ಕೃಷ್ಣಾಷ್ಟಮಿಯ ವೈಭವ ನಡೆಯಬೇಕು ಎನ್ನುವಂತಹ ಕಾರಣಕ್ಕಾಗಿ ಕೃಷ್ಣಾಷ್ಟಮಿಯ ಆಚರಣೆ ನಮ್ಮಲ್ಲಿ ಬಹಳ ಹಿಂದಿನಿಂದಲೂ ಕೂಡ ವೈಭವದಿಂದ ನಡೆದುಕೊಂಡು ಬಂದಂತಹದ್ದೇ ಆಗಿದೆ. ಭಗವಂತ ಹಲವಾರು ಅವತಾರ ಎತ್ತಿದ್ದಾನೆ. ರಾಮ ಇರಬಹುದು, ಕೃಷ್ಣ ಇರಬಹುದು, ದಶಾವತಾರಗಳ ಉಲ್ಲೇಖವಂತೂ ಇದ್ದೇ ಇದೆ. ಅದರಲ್ಲೂ ವಿಶೇಷವಾಗಿ ಕೃಷ್ಣನಿಗೆ ಮಹತ್ವ ಕೊಟ್ಟಷ್ಟನ್ನು ನಾವು ಉಳಿದದಕ್ಕೆ ಕೊಡಲಿಲ್ಲ. ಅದು ಯಾಕೆ ಅಂತ ಕೇಳಿದರೆ ಕೃಷ್ಣಾವತಾರ ಎನ್ನುವಂತಹದ್ದು ಒಂದು ರೀತಿ ನಮಗೆ ಅತ್ಯಂತ ಹತ್ತಿರದ ಅವತಾರ ಅಂತ ಹೇಳಬಹುದು. ದಶಾವತಾರಗಳನ್ನು ಹೇಳಲಿಕ್ಕೆ ಬರುವಾಗ 8ನೇ ಅವತಾರ ಕೃಷ್ಣಾವತಾರ ಅಂತ ಹೇಳ್ತೇವೆ. ಅದರ ಬಳಿಕ ಇರುವಂತಹದ್ದು ಬೌದ್ಧಾವತಾರ. ಅದು ಆಗಿದೆ ಎನ್ನುವುದು ಕೂಡ ಆಚಾರ್ಯ ಮಧ್ವರ ವಾಕ್ಯಗಳಲ್ಲಿ ಸ್ಪಷ್ಟವಾಗಿರ್ತದೆ. ಆದರೆ ಬೌದ್ಧಾವತಾರದ ಅವಧಿ ಅತ್ಯಂತ ಚಿಕ್ಕ ಸಮಯದ ಅವಧಿ. ಹಾಗಾಗಿ ಕೃಷ್ಣಾವತಾರ ಬಹು ವಿಸ್ತಾರವಾದಂತಹ ಅವಧಿಯಾಗಿದೆ. ಇನ್ನೂ ಒಂದು ಕಾರಣ ಏನೊಂದು ಕೇಳಲಿಕ್ಕೆ ಹೋದರೆ ಭಗವಂತ ಒಂದೊಂದು ಅವತಾರ ಮಾಡಿದರೆ ಒಂದೊಂದು ಕಾರ್ಯ ಅಲ್ಲಿ ಕೈಗೊಳ್ತಾನೆ. ಉದಾಹರಣೆ ನೋಡೋದಾದರೆ ವೇದವ್ಯಾಸ ಎನ್ನುವಂಥದ್ದು ಒಂದು ಅವತಾರ ಭಗವಂತನದ್ದು. ಅದರ ಮುಖ್ಯ ಕಾರ್ಯ ಅನ್ನುವಂಥದ್ದು ಜ್ಞಾನ ಕಾರ್ಯ. ಜನಗಳಿಗೆ ಶಾಸ್ತ್ರಗಳ ಮಹತ್ವವನ್ನು ಅರಿವು ಮಾಡಿಕೊಡಬೇಕೆನ್ನುವಂತಹ ಕಾರಣಕ್ಕಾಗಿಯೇ ವೇದಗಳ ವಿಭಾಗ ಮಾಡಿದ್ದಾಗಿರಬಹುದು ಅಥವಾ ಪುರಾಣಗಳನ್ನು ಸಂಗ್ರಹಿಸಿಕೊಟ್ಟದ್ದಾಗಿರಬಹುದು. ಅದಕ್ಕೆ ವಿಶೇಷ ಪ್ರಾಧಾನ್ಯ ಅಲ್ಲಿ ಬರುವಂತಹದ್ದು ಜ್ಞಾನ ಕಾರ್ಯಕ್ಕಾಗಿ, ವಿಸ್ತರಣೆ. ಹೌದು. ಇನ್ನು ರಾಮಾವತಾರ ನೋಡ್ತೀರೋ, ಅವರು ಮನುಷ್ಯ ಹೇಗೆ ಬಾಳಿ ಬದುಕಬೇಕು, ನಡತೆ ಹೇಗಿರಬೇಕು ಅಂತ ತೋರಿಸುವಂತಹ ಅವತಾರ ಕಾರ್ಯ ರಾಮಾವತಾರ ಕಾರ್ಯ. ಆದರೆ ಈ ಕೃಷ್ಣಾವತಾರ ಎನ್ನುವಂತಹದ್ದು ಜ್ಞಾನ ಕಾರ್ಯವೂ ಹೌದು, ಬಲ ಕಾರ್ಯವೂ ಹೌದು. ಬಲ ಕಾರ್ಯ ಹೇಗೆ ಅಂತ ಹೇಳಿದರೆ ದಾಸರು ಹೇಳ್ತಾರೆ ಕೃಷ್ಣನ ಮಹಿಮೆಯನ್ನು ಕೊಂಡಾಡುವಾಗ, ಅಳುವುದ್ಯಾತಕೋ ರಂಗ ಅಂತ ಕೇಳಿ ಹುಟ್ಟಿದ 7 ದಿವಸಕ್ಕೆ ದುಷ್ಟ ಪುತನಿಯ ಕೊಂದೆ ಅಂತ. ಅಂತಹ 7 ದಿವಸದ ಮಗುವಾಗಿದ್ದಾಗಲೇ ಕೂಡ ಬಂದಂತಹ ಅಸುರರ ಸಂಹಾರವನ್ನು ಮಾಡಿ ಮುಂದೆ ಮುಷ್ಟಿಕ ಧೇನುಕಾದ ಸಂಹಾರವೂ ಆಯಿತು. ಹಾಗೆ ಹಲವಾರು ಕಾಲಕ್ಕೆ ಸ್ವಯಂ ತಾನೇ ಸಂಹಾರವನ್ನು ಮಾಡಿದ್ದೂ ಇದೆ. ತನ್ನ ಅನುಯಾಯಿಗಳಿಂದಲೂ ಕೂಡ ಸಂಹಾರವನ್ನು ಮಾಡಿಸಿದ್ದನ್ನು ನಾವು ಕಾಣಬಹುದಾಗಿ ಮಹಾಭಾರತ ಕಥೆಗಳಲ್ಲಿ. ಅದು ಬಲ ಕಾರ್ಯ ಅಂತ. ಆದರೆ ಜ್ಞಾನ ಕಾರ್ಯ ಹೇಗೆ ಅಂತ ಕೇಳುವುದಾದರೆ ಕೃಷ್ಣನ ಒಂದೊಂದು ನಡೆನುಡಿಗಳೂ ಕೂಡ ನಮಗೆ ಜ್ಞಾನದಾಯಕವೇ ಹೌದು. ಅದಕ್ಕೂ ಮಿಗಿಲಾದಂತಹದ್ದು ಭಗವಂತ ನಮಗೆ ಕೊಟ್ಟಂತಹದ್ದು ಅರ್ಜುನನ ಮಾಧ್ಯಮವಾಗಿ ಜಗತ್ತಲ್ಲಿ ನಾವು ಹೇಗೆ ಇರಬೇಕೆನ್ನುವುದಕ್ಕೆ ಕೊಟ್ಟಂತಹ ಭಗವದ್ಗೀತೆ ಅನ್ನುವಂತಹದ್ದು ದೊಡ್ಡ ಜ್ಞಾನ ಸಾಗರವೇ ಹೌದು. ಇವತ್ತು ನಾವು ಸೈಕಾಲಜಿಸ್ಟ್ ಅಂತ ಏನು ಹೇಳ್ತೇವೆ ಅವರಿಗೆಲ್ಲ ಆಧಾರ ಅಂತ ಕೇಳಿದರೆ ಈ ಭಗವದ್ಗೀತೆ ಅಂತ ಹೇಳ್ಬೋದು. ಹಾಗೆ ಜ್ಞಾನ ಕಾರ್ಯವೂ ಇರುವಂತಹದ್ದು, ಅದರೊಂದಿಗೆ ಬಲ ಕಾರ್ಯವನ್ನು ಮಾಡಿ ದುಷ್ಟರ ಸಂಹಾರವನ್ನು ಮಾಡಿ ಧರ್ಮವನ್ನು ಉಳಿಸುವಂತಹ ಕಾರ್ಯ. ಅಲ್ಲೇ ಭಗವಂತ ಹೇಳ್ತಾನೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎನ್ನುವಂತಹದ್ದು. ವಿಶೇಷತಃ ಕಲಿಗಾಲ, ಇಲ್ಲಿ ಅಧರ್ಮಗಳು ಬೆರೆಯುವಂತಹ ಸಾಮರ್ಥ್ಯ ಜಾಸ್ತಿ ಇರುತ್ತವೆ. ಅಂತಹ ಅಧರ್ಮಗಳು ದೂರ ಆಗಬೇಕು, ನಮ್ಮಲ್ಲಿ ಧಾರ್ಮಿಕ ಪ್ರಜ್ಞೆ ಅನ್ನುವಂತಹದ್ದು ಉಳಿಯಬೇಕು, ಬೆಳೆಯಬೇಕೆನ್ನುವಂತಹ ಕಾರಣಕ್ಕೆ ಕೃಷ್ಣಾಷ್ಟಮಿಯನ್ನು ಅತ್ಯಂತ ವೈಭವದಿಂದ ಆಚರಿಸ್ತೇವೆ. ಇದು ಕೇವಲ ಒಂದು ಆಚರಣೆಯಾಗದೆ
ಅದರಲ್ಲಿರತಕ್ಕಂತಹ ಅನುಸಂಧಾನಗಳೇನಿರಬೇಕು, ನಾವು ಅಲ್ಲಿ ಏನು ಚಿಂತನೆಯನ್ನು ಮಾಡಿಕೊಳ್ಳಬೇಕು ಅಂತ ಅದನ್ನು ಅಳವಡಿಸಿಕೊಂಡ್ರೆ ಮಾತ್ರ ಈ ಆಚರಣೆಗಳಿಗೊಂದು ಮಹತ್ವ ಬರ್ತದೆ ಅಂತ ಹೇಳಿ ನಮ್ಮ ಉಡುಪಿ ಅಥವಾ ನಮ್ಮ ತುಳುನಾಡಿನಲ್ಲಿ ಎಲ್ಲ ವರ್ಗದ ಜನರು ಕೂಡ ಸೇರಿಕೊಳ್ಳುತ್ತಾ ಇದ್ದಾರೆ. ಕೇವಲ ಬ್ರಾಹ್ಮಣರಷ್ಟೇ ಅಲ್ಲ, ಎಲ್ಲ ವರ್ಗದವರು ಸೇರಿ ಮಾಡುವಂತಹ ಒಂದು ಸಮಾಜದ ಸಹಬಾಳ್ವೆಯ ಆಚರಣೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇದನ್ನು ಅಂದರೆ ಮಧ್ವಾಚಾರ್ಯರು ಕೃಷ್ಣನನ್ನ ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರಿಂದ ತುಳುನಾಡಿಗೂ ಕೃಷ್ಣಾಷ್ಟಮಿಗೂ ಒಂದು ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು. ಉಡುಪಿಯ ಆರಾಧ್ಯ ದೈವ ಅಥವಾ ಕ್ಷೇತ್ರಾಧಿಪತಿ ಯಾರು ಅಂತ ಕೇಳಿದರೆ ಅನಂತಾಸನ ದೇವರು ಅಂತ ಹೇಳುತ್ತೇವೆ. ಆದರೂ ಕೂಡ ಉಡುಪಿಗೆ ಪ್ರಸಿದ್ಧಿಗೆ ಬಂದಂತಹದ್ದು ಆಚಾರ್ಯ ಮಧ್ವರು ಇಲ್ಲಿ ಕೃಷ್ಣನ ತಂದ ಬಳಿಕ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇವತ್ತು ಯಾರೇ ಕೇಳಿದರೂ ಉಡುಪಿಯಿಂದ ಕೇಳಿದರೆ ಕೃಷ್ಣ ಮಠ ಅಥವಾ ಕೃಷ್ಣ ದೇವಸ್ಥಾನ ಅಂತ ಹೇಳುತ್ತೇವೆ. ಹಾಗಾಗಿ ಕೃಷ್ಣನಿಗಿರುವಂತಹ ಮಹತ್ವ, ಅದನ್ನು ಸ್ಥಾಪಿಸಿದಂತಹ ಮಧ್ವಾಚಾರ್ಯರಿಗಿರುವಂತಹ ಹಿರಿಮೆ, ಅಲ್ಲಿಂದ ಬೆಳೆದು ಬಂದಂತಹ ಸತ್ಪರಂಪರೆಯಲ್ಲಿ ನಮಗೆ ಎಲ್ಲ ಹಬ್ಬಗಳಿಗೂ ದೀಪಾವಳಿಗಳನ್ನೂ ಮೀರಿಸಿದಂತಹ ವೈಭವದಿಂದ ನಾವು ಕೃಷ್ಣಾಷ್ಟಮಿಯನ್ನು ಆಚರಿಸ್ತಾ ಇದ್ದೇವೆ. ತನ್ಮೂಲಕ ಕೃಷ್ಣನಲ್ಲಿ ನಮ್ಮ ಭಕ್ತಿಯನ್ನು ಅರ್ಪಣೆ ಮಾಡಿಕೊಂಡು ನಮಗೆ ಶ್ರೇಯಸ್ಸನ್ನು ಪ್ರಾರ್ಥಿಸ್ತಾ ಇದ್ದೇವೆ ಅಂತ ಹೇಳಬಹುದು. ಈಗ ಪ್ರತಿಯೊಂದು ಮಾಸದಲ್ಲಿಯೂ ಕೂಡ ಕೃಷ್ಣ ಅಷ್ಟಮಿ, ಶುಕ್ಲ ಅಷ್ಟಮಿ ಅಂತೇಳಿ ಬರ್ತದೆ. ನಿಜ ನಿಜ. ಆದರೆ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಕೃಷ್ಣ ಅಷ್ಟಮಿ ಎಂದೇ ಯಾಕೆ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆಯನ್ನ ಮಾಡ್ತೇವೆ? ಅದಕ್ಕೆ ಯಾವುದಾದ್ರೂ ಒಂದು ಮಹತ್ವ ಇದೆಯಾ? ನಮಗೆ ಈ ಜನ್ಮಾಷ್ಟಮಿಯ ಬಗ್ಗೆ ನಿರ್ಣಯ ಮಾಡಲಿಕ್ಕೆ ಆಚಾರ್ಯರು ಕೊಟ್ಟಂತಹ ಒಂದು ಗ್ರಂಥ ಜಯಂತಿ ನಿರ್ಣಯ ಅಂತ ಹೇಳಿ. ನಾವು ನೋಡ್ತಾ ಹೋದರೆ ರಾಮಾವತಾರ ಆದಂತಹ ಚೈತ್ರ ಮಾಸ ಶುದ್ಧ ನವಮಿ ರಾಮ ನವಮಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಹಾಗೆಯೇ ಭಗವಂತನ ಉಳಿದ ಅವತಾರಗಳು ವೈಶಾಖ ಮಾಸಕ್ಕೆ ಬಂದರೆ ಅಲ್ಲಿ ವೈಶಾಖ ದ್ವಾದಶಿ ಶುದ್ಧ ದ್ವಾದಶಿ ಅಂದು ವೇದವ್ಯಾಸದೇವ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಹಾಗೆ ಚತುರ್ದಶಿ ಅಂದು ನರಸಿಂಹದೇವರ ಅವತಾರ ಕಾಲ ನರಸಿಂಹ ಜಯಂತಿಯನ್ನು ಆಚರಣೆ ಮಾಡುತ್ತಾ ಇದ್ದೇವೆ. ಹಾಗೆ ಇದೇ ಶ್ರಾವಣ ಮಾಸದಲ್ಲಿ ನಾವು ಭೂವರಾಹ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ, ಹೈಗ್ರೀವ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ. ಒಂದೊಂದು ಮಾಸದಲ್ಲಿ ಭಗವಂತ ಯಾವ ಮಾಸಕ್ಕೆ ಆವಿರ್ಭಾವವನ್ನು ಹೊಂದಿದ್ದಾನೆ ಆ ದಿವಸಕ್ಕೆ ಆಚರಣೆ ಮಾಡುವಂತಹದ್ದು. ಇಲ್ಲಿ ಕೆಲವೊಂದು ವರ್ಷದ ಹಿಂದೆ ನಾವು ಹಲವಾರು ಗೊಂದಲಗಳು ಬಂದಂತಹದ್ದುಂಟು. ಕೆಲವರಿಗೆ ಶ್ರಾವಣ ಮಾಸದಲ್ಲಿ ಅಷ್ಟಮಿ ಆಚರಣೆ ಮಾಡ್ತಾರೆ, ಕೆಲವರು ಭಾದ್ರಪದಕ್ಕೆ ಹೋದದ್ದೂ ಉಂಟು. ಅದು ಯಾಕೆ ಅಂತ ಕೇಳಿದರೆ ಆಚಾರ್ಯ ಮಧ್ವರು ಹೇಳ್ತಾರೆ, ಎರಡೂ ರೀತಿಯ ಆಚರಣೆಯನ್ನು ಹೇಳಿದ್ದಾರೆ ಅಲ್ಲಿ. ಅಂದರೆ ನಮ್ಮಲ್ಲಿ ನಾವು ಸಾಮಾನ್ಯ ನೋಡುವಾಗ ಪಂಚಾಂಗ ನಮಗೆ ಆಧಾರ. ಕೆಲವರಿಗೆ ಚಾಂದ್ರಮಾನ ಪಂಚಾಂಗವನ್ನು ಆಧಾರ ಇಟ್ಟುಕೊಂಡು ಮಾಡುವಂತಹ ಒಂದು ವರ್ಗದವರಿದ್ದಾರೆ. ಇನ್ನೊಂದು ವರ್ಗ ನಮ್ಮ ಉಡುಪಿಯ ಪರಿಸರದಲ್ಲಿ ನಮಗೆ ಪ್ರಧಾನವಾಗಿ ಸೌರಮಾನ ಪಂಚಾಂಗ, ಅಂದರೆ ಸಂಕ್ರಾಂತಿ ಅಂತ ಏನು ಹೇಳುತ್ತೇವೆ ಅದನ್ನು ಆಧಾರವಾಗಿ ಇಟ್ಟುಕೊಂಡು ಮಾಡುವಂತಹ ಪಂಚಾಂಗ ಪ್ರಕ್ರಿಯೆ ಒಂದು. ಆ ಚಾಂದ್ರಮಾನ ಪಂಚಾಂಗ ಮತ್ತು ಸೌರಮಾನ ಪಂಚಾಂಗದಲ್ಲಿ ಇರುವಂತಹ ವ್ಯತ್ಯಾಸವನ್ನು ನಾವು ಚಾಂದ್ರಮಾನ ಪಂಚಾಂಗಕ್ಕೆ ಮುಖ್ಯ ಆಧಾರ ನಮಗೆ ಒಂದು ಹುಣ್ಣಿಮೆಯಿಂದ ಆರಂಭಿಸಿ ಹುಣ್ಣಿಮೆಯವರೆಗೆ ಒಂದು, ಅದು ಪೌರ್ಣಮ್ಯಾಂತ ಮಾಸ ಅಂತ ಹೇಳುತ್ತೇವೆ. ಇನ್ನೊಂದು ಅಮಾಯಂತ ಮಾಸ ಅಂತ ಹೇಳಿ, ಅವರಿಗೆ ಅಮಾವಾಸ್ಯೆ ಒಂದು ತಿಂಗಳು ಮುಗಿದ್ರೆ ಶುಕ್ಲಪಕ್ಷ ಪಾಡ್ಯಂತ ತಿಂಗಳು ಆರಂಭ ಆಗುವಂತಹದ್ದು, ಅದು ಒಂದು ರೂಢಿಯಲ್ಲಿ ಬಂದಂತಹದ್ದು. ಈ ಸೌರಮಾನ ಪ್ರಕಾರ ನೋಡುವುದಾದರೆ ನಮಗೆ ಸಂಕ್ರಾಂತಿ, ಸೂರ್ಯ ರಾಶಿಯನ್ನು ಬದಲಿಸುವಂತಹ ಯಾವ ಪರ್ವಕಾಲ ಉಂಟು ಅದನ್ನು ಒಂದು ಆರಂಭ ಅಂತ ಇಟ್ಟುಕೊಂಡು ಇನ್ನೊಂದು ರಾಶಿಗೆ ಹೋಗುವಂತಹ ಸಮಯವನ್ನು ಒಂದು ತಿಂಗಳು ಅಂತ ಪರಿಗಣನೆ ಮಾಡುವಂತಹ ಸಂಪ್ರದಾಯ. ಎರಡಕ್ಕೂ ಶಾಸ್ತ್ರಗಳಲ್ಲಿ ಒಪ್ಪಿಗೆ ಇದೆ, ಎರಡೂ ಕೂಡ ಗ್ರಾಹ್ಯವೇ. ಆದ್ದರಿಂದ ನಮಗೆ ಆಚಾರ್ಯ ಮೊದಲು ಕೊಟ್ಟಂತಹ ನಿರ್ಣಯ ಹೇಗೆ ಅಂದರೆ, ಉಡುಪಿಯಲ್ಲಿ ಈ ಸೌರಮಾನ ಆಚರಣೆ ಮಾಡುವವರಿಗೆ ಸಿಂಹ ಮಾಸ ಇರಬೇಕು, ಅಲ್ಲಿ ಬರುವಂತಹ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಅದು ಕೃಷ್ಣಾಷ್ಟಮಿನ ಆಚರಣೆ ಮಾಡಲಿಕ್ಕಿರುವಂತಹದ್ದು ಅಂತ ಹೇಳ್ತಾರೆ ಇಲ್ಲಿ. ಹಾಗೆ ಒಂದೊಂದು ಸರ್ತಿ ಸಿಂಹ ಮಾಸವು ಶ್ರಾವಣ ಮಾಸ ಅಷ್ಟಮಿಯು ಒಂದೇ ಆಗುವಂತಹದ್ದು, ಹೆಚ್ಚಾಗಿ ಹೀಗೆ ಆಗುತ್ತಾ ಹೋಗ್ತಾ ಉಂಟು. ಒಂದೊಂದು ಬಾರಿ ಈ ಅಧಿಕ ಮಾಸ ಅಂತ ಬರ್ತದೆ, ಅದು ಬಂದಂತಹ ಕಾಲಕ್ಕೆ ಚಾಂದ್ರಮಾನ ತಿಂಗಳು ವ್ಯತ್ಯಾಸ ಆಗುತ್ತಾ ಬರುವಂತಹದ್ದು ಉಂಟು. ಆಗ ಈ ಸಿಂಹ ಮಾಸದ ಅಷ್ಟಮಿ ಅನ್ನುವಂತಹದ್ದು ಭಾದ್ರಪದಕ್ಕೆ ಹೋದದ್ದೂ ಉಂಟು. ಕೆಲವರಿಗೆ ಆಕ್ಷೇಪ ಬರಬಹುದು, ಇಲ್ಲಿ ಭಾದ್ರಪದ ಮಾಸದ ಕೃಷ್ಣಪಕ್ಷ ಅಂದರೆ ಪಿತೃಪಕ್ಷ ಅಂತ ಹೇಳುತ್ತೇವೆ, ಅಲ್ಲಿ ಹೇಗೆ ಆಚರಣೆ ಮಾಡ್ತೀರಿ ಅಂತ. ನಿಜವಾಗಿ ನೋಡುವುದಾದರೆ ಎರಡು ಪಂಚಾಂಗದ ಎರಡು ಆಚರಣೆಗಳು ಗ್ರಾಹ್ಯ ಎನ್ನುವುದಕ್ಕೆ ಆಚಾರ್ಯ ಮಧ್ವರ ವಾಕ್ಯಗಳೇ ಸಾಕ್ಷಿಯಾಗಿರುವೆ. ನಮಗೆ ಜಗದ್ಗುರುಗಳಾದ ಮಧ್ವಾಚಾರ್ಯರು ಹೇಳುವಂತಹ ಮಾತು ಒಂದು ಥರ ಜಡ್ಜ್ಮೆಂಟ್ ಇದ್ದ ಹಾಗೆ. ಅವರು ಎರಡನ್ನೂ ಮಾಡಬೇಕು ಅಂತ ಹೇಳ್ತಾರೆ. ನಾವು ಕೃಷ್ಣ ಮಠದಲ್ಲಿ ನೋಡಿದರೂ ಕೂಡ ಯಾವುದೇ ಪರ್ಯಾಯ ಸ್ವಾಮಿಗಳಿರಲಿ, ಎರಡೂ ಜಯಂತಿಗಳು ವ್ಯತ್ಯಾಸ ಬಂದಂತಹ ಕಾಲಕ್ಕೆ ಎರಡನ್ನೂ ಆಚರಣೆ ಮಾಡುವುದುಂಟು. ಒಂದನ್ನಂತೂ ವಿಸ್ತಾರವಾಗಿ ಮಾಡ್ತಾರೆ, ಇನ್ನೊಂದು ಸಂಪ್ರದಾಯಕ್ಕೆ ವಿರೋಧ ಬರದಂತಹ ರೀತಿಯಲ್ಲಿ ಆ ಸಮಯಕ್ಕೆ ಅರ್ಘ್ಯವನ್ನು ಕೊಡುವಂತಹದ್ದನ್ನು ಅವರ ಸೀಮಿತ ಮಟ್ಟದಲ್ಲಿ ಮಾಡುವಂತಹದ್ದುಂಟು. ಹಾಗೆ ಇಂತಹ ಒಂದು ಆಚರಣೆಗಳು ಎಲ್ಲರೂ ಮಾಡಬೇಕು ಎನ್ನುವಂಥದ್ದು ಆಚಾರ್ಯ ಮಧ್ವರ ನಿರ್ಣಯವೇ. ಆದ್ದರಿಂದ ಎರಡೂ ಮಾಡುವುದು ವಿಹಿತವೇ ಆಗಿದೆ, ಅಲ್ಲಿ ಗೊಂದಲಕ್ಕೆ ಆಸ್ಪದವೇನೂ ಇಲ್ಲ. ಪ್ರಾಯಶಃ ನಮಗೆ ತಿಳುವಳಿಕೆಯ ಕೊರತೆಯಿಂದ ಪರಸ್ಪರ ಆಕ್ಷೇಪವನ್ನು ಮಾಡ್ತಾ ಬರ್ತಾ ಇದ್ದೇವೋ ಏನು. ಇನ್ನು ಈ ಅಷ್ಟಮಿಯ ಹಬ್ಬವನ್ನು ನಾವು ಮಧ್ಯರಾತ್ರಿಯವರೆಗೆ ಮಧ್ಯರಾತ್ರಿಯಲ್ಲಿ ನಾವು ಆಚರಿಸ್ತೇವೆ. ಈ ಮಧ್ಯರಾತ್ರಿಗೂ ಕೃಷ್ಣ ಅಷ್ಟಮಿಯ ಈ ಹಬ್ಬಕ್ಕೂ ಸಂಬಂಧ ಅಥವಾ ಅದಕ್ಕೆ ಏನಾದರೂ ಒಂದು ಮಹತ್ವ ಇದೆಯಾ? ಅಂದರೆ ಇದು ಹೇಗೆ ಅಂತ ಕೇಳಿದರೆ, ನಮ್ಗೆ ಮನೆಗೆ ಒಬ್ಬರು ಅತಿಥಿ ಬರ್ತಾರೆ ಅಂತ ಹೇಳಿದರೆ
ನಾವು ಅತಿಥಿಗಳು ಬರುವವರೆಗೆ ಕಾಯಬೇಕು. ಹಾಗೆ ಕೃಷ್ಣ ಹುಟ್ಟಿದಂತಹ ಕಾಲ ಭಾಗವತವು ಹೇಳುವಂತಹದ್ದು ಮಧ್ಯರಾತ್ರಿಯ ಹೊತ್ತಿನಲ್ಲಿ. ಚಂದ್ರ ಉದಯ ಆಗುವಂತಹ ಕಾಲಕ್ಕೆ ಕೃಷ್ಣ ಹುಟ್ಟಿದ್ದು ಅಂತ ಹೇಳೋದು, ಅವತಾರ ಮಾಡಿದ್ದು ಅಂತ ಹೇಳುತ್ತೇವೆ. ನಾವೆಲ್ಲ ತಾಯಿಯ ಗರ್ಭಕ್ಕೆ ಹೋಗಿ ಹುಟ್ಟಿ ಬರುವುದು ಸಹಜ ಪ್ರಕ್ರಿಯೆ. ಕೃಷ್ಣದೇವರಿಗೆ ಗರ್ಭವಾಸ ಎನ್ನುವಂತಹದ್ದಿಲ್ಲ, ಅವರು ಪ್ರಕಟವಾಗುವಂತಹದ್ದು. ಅದನ್ನು ಭಾಗವತ ಕೂಡ ಬಹಳ ಸುಂದರವಾಗಿ ಹೇಳುತ್ತದೆ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾಧ್ಯಾಯುಧಂ ಎನ್ನುವಂತಹ ರೀತಿಯಲ್ಲಿ ಭಾಗವತ ಪ್ರಾಯಶಃ ನೋಡಿದರೆ ಕೇವಲ 2 ಕಡೆ ಮಾತ್ರ ದೇವರನ್ನು ಹೇಳುವಾಗ ಅದ್ಭುತ ಅನ್ನೋ ಶಬ್ದ ಪ್ರಯೋಗ ಮಾಡ್ತಾರೆ. ಒಂದು ಕೃಷ್ಣಾವತಾರ, ಇನ್ನೊಂದು ನರಸಿಂಹದೇವರು ಮಗು ಪ್ರಸಾದನ ಕೋರಿಕೆಯಂತೆ ಕಂಬದಿಂದ ಹೊರಬರುವಂತಹ ದೃಶ್ಯವನ್ನು ಕಂಡಂತಹ ಭಾಗವತಕಾರರು ಅದ್ಭುತ ಅಂತ ಪ್ರಯೋಗ ಮಾಡ್ತಾರೆ. ಸಾಮಾನ್ಯ ಮಕ್ಕಳು ಹುಟ್ಟುವಾಗ 2 ಕೈ 2 ಕಾಲಿರುವಂತಹದ್ದು. ನಮ್ಮ ಪರಮಾತ್ಮ ಧರೆಗಿಳಿದು ಬಂದಾಗ 4 ಕೈ ಇತ್ತಂತೆ, 4 ಕೈಯಲ್ಲಿ 4 ಆಯುಧಗಳನ್ನು ಹಿಡ್ಕೊಂಡು ಬಂದಿದ್ದಾನೆ ಅಂತ ವಿಸ್ತಾರವಾಗಿ ಭಾಗವತ ವರ್ಣನೆ ಮಾಡ್ತಾ ಬರ್ತದೆ. ಅಂದ್ರೆ ಅವನ ಹುಟ್ಟಿನಲ್ಲಿಯೇ ದುಷ್ಟ ಸಂಹಾರ ಎಂಬುದನ್ನ ಅದಕ್ಕೆ ಕಟಿಬದ್ಧನಾಗಿದ್ದೇನೆ ಎನ್ನುವಂತಹದ್ದಾಗಿಯೇ ಬೇಕಾದಂತಹ ಆಯುಧಗಳನ್ನು ಹಿಡಿದುಕೊಂಡು, ಹಾಗೆಯೇ ನನ್ನ ಭಕ್ತರನ್ನು ಪೊರಿತೇನೆ ಎನ್ನುವಂತಹ ಕಾರಣಕ್ಕಾಗಿ ಶುಭ ಆಯುಧಗಳನ್ನು ಹಿಡ್ಕೊಂಡು ಬಂದಿದ್ದಾನೆ. ಶಂಖ ಗದಾದಿ ಆಯುಧ ಹಿಡ್ಕೊಂಡು ಬಂದಿದ್ದಾನೆ. ಶಿಷ್ಟ ಪರಿಪಾಲನೆ, ದುಷ್ಟ ಸಂಹಾರ ಎರಡನ್ನೂ ಮಾಡ್ತೇನೆ ಎನ್ನುವ ದ್ಯೋತಕ. ಅದಕ್ಕೆ ಸಾಕ್ಷಿಯಾಗಿ 7 ದಿವಸದ ಮಗುವಿಂದಲೇ ಆ ಕೆಲಸವನ್ನು ಆರಂಭ ಮಾಡ್ತಾ ಬಂದಿದ್ದಾನೆ. ಪೂತನಿಯ ವಧೆ ಇರಬಹುದು ಅಥವಾ ಕಂಸನ ವಧೆ ಇರಬಹುದು, ಪ್ರತಿಯೊಂದನ್ನು ತನ್ನ ಬಂಧುಗಳೆನ್ನುವಂತಹ ಮೋಹವನ್ನು ತೊರೆದು ಮಾವನನ್ನೇ ಕೊಂದಂತಹ ಧೀರ ಆತ. ಇನ್ನು ಮಧ್ಯರಾತ್ರಿಯ ಕಾಲಕ್ಕೆ ಯಾಕೆ ಅಂತ ಕೇಳಿದರೆ, ಕೃಷ್ಣಾವತಾರದ ಮುಖ್ಯ ಉದ್ದೇಶ ಈ ಕಲಿಯುವ ಆವೇಶ ಇರುವಂತಹ ಅಸುರ ನಿರ್ನಾಮ ಮಾಡಬೇಕೆನ್ನುವಂತಹದ್ದು. ಅಂದರೆ ಕಳ್ಳರು ಅಂತ ಅರ್ಥ. ಕಳ್ಳರು ತಿರುಗುವಂತಹ ಕಾಲ ಯಾವುದು ಅಂತ ಕೇಳಿದರೆ ರಾತ್ರಿ ಕಾಲ. ಈ ಪೊಲೀಸ್ನವರು ರಾತ್ರಿಯೇ ಹೋದರೆ ಕಳ್ಳರು ಸಿಗ್ತಾರೆ ಹೊರತು ಹಗಲಾಗಿ ಹೋದರೆ ಸಿಗುವ ಪ್ರಮೇಯ ಬಹಳ ಕಮ್ಮಿ. ಹಾಗೆ ಕಳ್ಳರು ತಿರುಗುವಂತಹ ಕಾಲಕ್ಕೆ, ಆಸುರಿ ಪ್ರವೃತ್ತಿಗಳ ಶಕ್ತಿಗಳು ಮೆರೆಯುವಂತಹ ಕಾಲಕ್ಕೆ ಅವತಾರ ಮಾಡಿ ಅವರನ್ನು ಅಲ್ಲಿ ಸಂಹಾರ ಮಾಡಿ, ನಾವು ನೋಡಿರಬಹುದು ಭಾಗವತ ಕಥೆಗಳಲ್ಲಿ ಕೃಷ್ಣ ಹುಟ್ಟುವಂತಹ ಕಾಲ ಬಂದಾಗ ಆ ಸೆರೆಮನೆಯಲ್ಲಿ ಇದ್ದಂತಹ ಎಲ್ಲ ಸೈನಿಕರುಗಳು ನಿದ್ರೆಗೆ ಹೋಗ್ತಾರಂತೆ, ಸಂಕೋಲೆ ಬಿಚ್ಚಿಕೊಳ್ತದೆ ತನ್ನಷ್ಟಕ್ಕೇನೆ. ಅಂದರೆ ಕೃಷ್ಣನಿಗೆ ಯಾವ ಬಂಧನದ ಭೀತಿಯೂ ಇಲ್ಲ, ಅವನನ್ನು ಕಟ್ಟಿ ಹಾಕಲಿಕ್ಕೂ ಆಗುವುದಿಲ್ಲ. ಕಟ್ಟಿ ಹಾಕುವುದು ಅಂತ ಆದರೆ ಕೇವಲ ಭಕ್ತಿ ಎನ್ನುವಂತಹ ಒಂದು ಬಂಧನ ಮಾತ್ರ ಅವನಿಗೆ ಇರುವಂತಹದ್ದು ಅಂತ ತೋರಿಸಿಕೊಡಲಿಕ್ಕೆ. ಇನ್ನೂ ಒಂದು ಹೇಳಬೇಕು ಅಂತಾದರೆ, ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೂ ಇರಬಹುದೋ ಏನು. ನಾವು ಬಹಳಷ್ಟು ಮಂದಿ ನೋಡ್ತೇವೆ, ಇವತ್ತು ಕೃಷ್ಣಾಷ್ಟಮಿ ಉಂಟು, ಕೆಲವರು ಮಾತಾಡಿಕೊಳ್ತಾ ಇರ್ತಾರೆ, ನಿಮ್ಮಲ್ಲಿ ಎಷ್ಟು ಗಂಟೆಗೆ ಪೂಜೆ, ಎಷ್ಟು ಗಂಟೆಗೆ ಪೂಜೆ. ನಾವು 7 ಗಂಟೆಗೆ ಮಾಡಿ ಬಿಡ್ತೇವಪ್ಪ, ನಾವು 10 ಗಂಟೆಗೆ ಮಾಡಿ ಮಲ್ಕೊಳ್ತೇವೆ, ನಮಗೆ ಆಗುವುದಿಲ್ಲ ಕೂತ್ಕೊಳ್ಳಿಕ್ಕೆ. ಇದೇ ಒಂದು ವಿಚಾರ ಮನೆಗೊಬ್ಬರು ನಮ್ಮ ಅತಿಥಿಗಳು ಬರ್ತಾರೆ, ನಮ್ಮ ಬಂಧುಗಳು ಬರ್ತಾರೆ, ನಾವು ಹಾಗೆ ಬೇಗ ಮಾಡ್ತೇವೆ. ಅವರು ಬರುವವರೆಗೆ ಕಾಯ್ತೇವೆ, ಬಂದು ಅವರಿಗೆ ಭೋಜನವನ್ನು ಮಾಡಿಸಿ ಅಥವಾ ಅವರೊಟ್ಟಿಗೆ ನಾವು ಭೋಜನವನ್ನು ಮಾಡ್ತೇವೆ. ಹಾಗಾದರೆ ದೇವರು ಬರುವಂತಹ ಕಾಲ, ನಮಗೆ ಬೇಕಾದಂತಹ ಎಲ್ಲ ಸೌಭಾಗ್ಯವನ್ನು ಭಗವಂತ ಕೊಟ್ಟಿದ್ದಾನೆ. ವರ್ಷಕ್ಕೆ 1 ದಿವಸ ಅವನಿಗೋಸ್ಕರ ಕೊಟ್ಟರೆ ನಮಗೆ ಇನ್ನೇನು ನಮಗೆ ನಷ್ಟ ಆಗಲಿಕ್ಕಿಲ್ಲ. 1 ದಿವಸ ಅವನಿಗಾಗಿ ಕಾಯಬೇಕು. ಬರೀ ಕಾಯುವುದಷ್ಟೇ ಅಲ್ಲ, ಅವನಿಗೆ ಬೇಕಾದಂತಹ ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ಅರ್ಪಣೆಯನ್ನು ಮಾಡಿದರೆ ಭಗವಂತ ಪ್ರೀತಿ ಆಗ್ತಾನೆ. ಅದಕ್ಕಾಗಿ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ, ನಮ್ಮ ಭಕ್ತಿಯನ್ನು ಪರೀಕ್ಷೆ ಮಾಡಿ ನಮ್ಮ ಭಕ್ತಿಗೆ ಅನುಗುಣವಾಗಿ ಅನುಗ್ರಹವನ್ನು ಮಾಡುವಂತಹ ಉದ್ದೇಶ ಇದ್ದರೂ ಇರಬಹುದೋ ಏನೋ. ಅಂತೂ ಶಾಸ್ತ್ರಗಳು ಹೇಳುವಂತಹದ್ದು, ನಾವು ದೇವರಿಗೆ ಜನ್ಮ ಪರ್ವಕಾಲದ ಪೂಜೆ ಮಾಡುವುದು ಅವರು ಹುಟ್ಟಿದ ಕಾಲಕ್ಕೆ ಮಾಡಬೇಕು ಅಂತ. ರಾಮನವಮಿಯನ್ನು ನೋಡುವುದು ಅಂತ ಆದರೆ, ರಾಮದೇವರು ಹುಟ್ಟಿದ್ದು ಮಧ್ಯಾಹ್ನ ಕಾಲ, ಅಭಿಜಿತ್ ಲಗ್ನ ಅಂತ ಹೇಳ್ತಾರೆ. ಮಧ್ಯಾಹ್ನ ಕಾಲಕ್ಕೆ 12 ಗಂಟೆ 12:30 ಆ ಆಸುಪಾಸಿನಲ್ಲಿ ರಾಮದೇವರಿಗೆ ಮಹಾಪೂಜೆಯನ್ನು ಮಾಡುವಂತಹದ್ದು. ಹಾಗೆ ಕೃಷ್ಣದೇವರು ಹುಟ್ಟಿದಂತಹ ಕಾಲ ಮಧ್ಯರಾತ್ರಿ, ಚಂದ್ರ ಉದಯ ಕಾಲ. ಸರಿ 12 ಗಂಟೆಯಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ, ಸ್ವಲ್ಪ ಆಚೀಚೆ ಆಗುವಂತಹದ್ದು ಉಂಟು. ಅಂತೂ ಚಂದ್ರ ಉದಯ ಆಗುವಂತಹ ಕಾಲಕ್ಕೆ ದೇವರಿಗೆ ಅರ್ಘ್ಯವನ್ನು ಕೊಟ್ಟು ಪೂಜೆ ಮಾಡಬೇಕು ಅನ್ನೋ ನಿಯಮ. ಅದನ್ನು ಬಿಟ್ಟರೆ ಬೇರೆ ವಿಶೇಷವಾದಂತಹ ಏನು ಕಾರಣಗಳಿಲ್ಲ. ಹಾಗಾದ್ರೆ ಮಧ್ಯರಾತ್ರಿ 12 ಗಂಟೆ ಅಂತ ಹೇಳುವಂತ ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ. ಅಲ್ಲಿರುವಂತದ್ದು ಒಂದೇ ನಿಯಮ ಅಂದ್ರೆ ಚಂದ್ರೋದಯ ಕಾಲ ಅನ್ನುವಂತದ್ದು. ಆ ಚಂದ್ರೋದಯ ಕಾಲವನ್ನು ನಿರ್ಣಯ ಮಾಡುವಂಥದ್ದು ನಮ್ಮ ಪಂಚಾಂಗ ಪದ್ಧತಿಗಳು. ಇನ್ನು ಈ ಮಧ್ಯರಾತ್ರಿಯ ಪೂಜೆ ಪುನಸ್ಕಾರಕ್ಕಾಗಿ ಬೆಳಿಗ್ಗಿನಿಂದಲೇ ಮನೆಯ ಸದಸ್ಯರೆಲ್ಲ ಉಪವಾಸ ಇರ್ತಾರೆ. ಆ ಉಪವಾಸಕ್ಕೂ ಜಯಂತಿಯ ಅಂದ್ರೆ ಈ ಕೃಷ್ಣಾಷ್ಟಮಿಯ ಆಚರಣೆಗೂ ಕೂಡ ಯಾವುದಾದ್ರೂ ಒಂದು ಅವಿನಾಭಾವ ಸಂಬಂಧ ಇರ್ಬೋದು, ಅಥವಾ ಅದಕ್ಕೆ ಅದರದೇ ಆದ ಒಂದು ಪ್ರಾಮುಖ್ಯತೆ ಇರ್ಬೋದು. ನಿಜ. ಅದು ಯಾವ ರೀತಿ? ಅದಕ್ಕೂ ಕೂಡ ಆಚಾರ್ಯ ಮಧ್ವರ ಉತ್ತರವನ್ನು ಕೊಡುತ್ತಾರೆ. ಜಯಂತಿ ನಿಲಯ ಗ್ರಂಥದಲ್ಲಿ ಆಚಾರ್ಯರ ವಾಕ್ಯ ಹೀಗೆ ಇದೆ: ತಸ್ಮಾತ್ ತದ್ದಿನಂ ಅತ್ಯಂತಂ ಪುಣ್ಯಂ ಪಾಪಹರಂ ಪರಂ ತಸ್ಮಾತ್ ಸರ್ವೈಹಿ ಉಪೋಷ್ಯ ಸಾ ಜಯಂತಿ ನಮ್ಮ ವಯಸ್ಸದ ಅಂತ ಹೇಳ್ತಾರೆ. ಅಂದರೆ ಅತ್ಯಂತ ಪುಣ್ಯಕರವಾದಂತಹ ಈ ದಿವಸ ಇದು. ಇವತ್ತು ನಮಗೆ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೇವೆ, ನಮಗೆ ಹೊಟ್ಟೆ ತುಂಬಿತು ಅಂತಂದರೆ ಮನಸ್ಸು ಎಲ್ಲೆಲ್ಲೋ ಹೋಗ್ತದೆ. ಹಾಗಾಗಿ ಹೊಟ್ಟೆ ಖಾಲಿ ಇದ್ದರೆ ಅಯ್ಯೋ ಹಸಿವು ಅಂತ ಅಂದುಕೊಂಡ್ರು ಕೂಡ ಕಾರಣ ಚಿಂತನೆ, ಇವತ್ತು ಕೃಷ್ಣಾಷ್ಟಮಿ, ದೇವರು ಬರ್ತಾರೆ,
ಹಾಗೆ ನಾವು ಹಸಿವಿನಿಂದ ಇದ್ದು ದೇವರ ಸ್ಮರಣೆಯನ್ನು ಮಾಡಬೇಕು. ಒಂದು ಆ ರೀತಿಯಲ್ಲಾದರೂ ಕೂಡ ಒಂದು ಮನಸ್ಸು ದೇವರಲ್ಲಿಯೇ ಇರಲಿ ಎನ್ನುವಂತಹ ಉದ್ದೇಶ ಇದ್ದರೂ ಇರಬಹುದು. ಅದಕ್ಕೆ ಆಚಾರ್ಯ ಮಧ್ವರಂತೂ ಕೊಡುವಂತಹ ತೀರ್ಮಾನ ಅವತ್ತು ಎಲ್ಲರೂ ಉಪವಾಸ ಮಾಡಬೇಕು ಅಂತ. ಅಂದ್ರೆ ಮನೆಯಲ್ಲಿರುವಂತಹ ಸಣ್ಣ ಮಗು, ಹೌದು, ವೃದ್ಧರು ಎಲ್ಲರಿಗೂ ಈ ವೃದ್ಧರಾಗಿ ವರ್ಣಾಶ್ರಮಗಳನ್ನು ಮೀರಿ ಕೂಡ ಪ್ರತಿಯೊಬ್ಬರೂ ಉಪವಾಸ ಮಾಡುವಂತಹದ್ದು ಇಲ್ಲಿಯ ನಿಯಮ. ಅದು ಮಾಡಲೇಬೇಕು ಅನ್ನುವಂಥ ಕಡ್ಡಾಯವನ್ನೇ ಹಾಕಿಕೊಟ್ಟಿದ್ದಾರೆ ಮಧ್ವಾಚಾರ್ಯರು. ಕಾರಣಾಂತರಗಳಿಂದ ಅದು ಸ್ವಲ್ಪ ಡೈಲ್ಯೂಟ್ ಆಗ್ತಾ ಬರ್ತಾ ಇದ್ದರೂ ಕೂಡ ಇವತ್ತಿಗೂ ಹಲವಾರು ಮಂದಿ ನಿಷ್ಠೆಯಿಂದ ನಿರ್ಜಲ ಉಪವಾಸವನ್ನು ಮಾಡಿ ರಾತ್ರಿ ದೇವರಿಗೆ ಪೂಜೆಯನ್ನು ಮಾಡಿ ಅರ್ಘ್ಯವನ್ನು ಕೊಟ್ಟು ಆ ಬಳಿಕ ಮರುದಿವಸ ಬೆಳಿಗ್ಗೆ ಪುನಃ ಪೂಜೆಯನ್ನು ಮಾಡಿ ಪ್ರಾಣದೇವರ ನೈವೇದ್ಯವನ್ನು ಅರ್ಪಿಸಿ ತೀರ್ಥ ತಗೊಂಡು ಈ ವ್ರತವನ್ನು ಉದ್ಯಾಪನೆ ಮಾಡುವಂತಹ ಸಂಪ್ರದಾಯ ಇಟ್ಟುಕೊಂಡವರೂ ಇದ್ದಾರೆ. ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಈಗ ಸಣ್ಣದೊಂದು ಬ್ರೇಕಿನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಮಧುರ ಪುರಿ ಸದನ ಮೃದುವದನ ಮಧುಸೂದನ ಹಿಗ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ. ಮಧುರ ಪುರಿ ಸದನ ಮೃದುವದನ ಮಧುಸೂದನ ಹಿಗ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ. ವೀಕ್ಷಕರೇ, ಪುಟ್ಟ ವಿರಾಮದ ನಂತರ ಬಾರೋ ಕೃಷ್ಣಯ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಬಗೆಗಿನ ಮಾಹಿತಿಯನ್ನ ನಾವು ಇನ್ನಷ್ಟು ಪಡೆದುಕೊಳ್ಳೋಣ. ಸರ್, ಈ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಗೆ ರಾತ್ರಿ ದೇವರ ಮನೆಯಲ್ಲಿ ಕೆಲವೊಂದು ಆಚರಣೆಗಳಿರ್ತವೆ. ಈಗ ನಾವು ನೋಡೋದಾದ್ರೆ ದೇವರ ಮನೆಯಲ್ಲಿ ಕೃಷ್ಣನಿಗೆ ಅರ್ಘ್ಯ ಪ್ರದಾನವನ್ನ ಮಾಡ್ತಾರೆ. ಈ ಅರ್ಘ್ಯ ಪ್ರದಾನದ ಮಹತ್ವ ಏನು ಸರ್? ನಾವು ಸಾಮಾನ್ಯವಾಗಿ ಹಲವಾರು ಜಯಂತಿನ ಆಚರಣೆ ಮಾಡ್ತಾ ಇದ್ದೇವೆ. ರಾಮನವಮಿ ಇರಬಹುದು, ನರಸಿಂಹ ಜಯಂತಿ ಇರಬಹುದು, ವೇದವ್ಯಾಸ ಜಯಂತಿ ಇರಬಹುದು. ಹೀಗೆ ಈ ಎಲ್ಲ ದೇವರ ಅವತಾರ ಆದಂತಹದ್ದು ಹಗಲು ಹೊತ್ತಿನಲ್ಲಿ, ಸೂರ್ಯೋದಯದ ಬಳಿಕ ಸೂರ್ಯಾಸ್ತಕ್ಕೆ ಮೊದಲಾದಂತಹ ಅವತಾರ. ಆದ್ದರಿಂದ ನಮಗೆ ಆ ಹೊತ್ತಿನಲ್ಲಿ ದೇವರಿಗೆ ಅಭಿಷೇಕ ಮಾಡುವಂತಹ ಅವಕಾಶವೂ ಉಂಟು. ಆದರೆ ಕೃಷ್ಣಾವತಾರ ಅಂತ ಆದದ್ದು ಮಧ್ಯರಾತ್ರಿ ಹೊತ್ತಿನಲ್ಲಿ ಸೂರ್ಯಾಸ್ತ ಆದ ಬಳಿಕ ಆದಂತಹ ಅವತಾರ. ಅದಕ್ಕೆ ಕಾರಣವನ್ನು ಈ ಮೊದಲು ನಾವು ಚಿಂತನೆ ಮಾಡಿ ಆಗಿದೆ. ಇನ್ನು ಶಾಸ್ತ್ರಗಳ ಪ್ರಕಾರ ಅದು ಅಪರಾತ್ರಿ ಹೊತ್ತಿನಲ್ಲಿ ಅಭಿಷೇಕ ಮಾಡುವಂತಹ ಸಂಪ್ರದಾಯ ಎಲ್ಲೂ ಇಲ್ಲ. ನಾವು ದೇವರಿಗೆ ಅಭಿಷೇಕ ಏನಿದ್ರೂ ಕೂಡ ಮಧ್ಯಾಹ್ನದ ಒಳಗೆ ಮಾಡಿ ಆ ಬಳಿಕ ಪೂಜೆಯನ್ನು ಮಾಡಿ ಬಿಟ್ಟರೆ ಇನ್ನು ಅಭಿಷೇಕ ಮರುದಿವಸ ಬೆಳಿಗ್ಗೆ ಆಗುವಂತಹ ವಿಸರ್ಜನೆಯಾಗಿ ಅಭಿಷೇಕ ಆಗುವಂತಹ ಸಂಪ್ರದಾಯ. ಹಾಗಾಗಿ ರಾತ್ರಿ ಹೊತ್ತು ಅಭಿಷೇಕ ಮಾಡಲಿಕ್ಕೆ ಇಲ್ಲ. ಆದ್ದರಿಂದ ದೇವರಿಗೆ ಅರ್ಪಣೆ ಮಾಡುವುದು ಹೇಗೆ ಅಂತ ಕೇಳಿದಾಗ ಅರ್ಘ್ಯವನ್ನು ಕೊಡುವಂತಹದ್ದು. ನಾವು ದೇವರಿಗೆ ಮಾಡುವಂತಹ ಪೂಜೆಗಳು 16 ಬಗ್ಗೆ ಪೂಜೆಯನ್ನು ಹೇಳ್ತಾ ಹೋಗ್ತೇವೆ, ಷೋಡಶೋಪಚಾರ ಪೂಜೆ ಅಂತ ಹೇಳಿ. ಅಲ್ಲಿ ಬರುವಂತಹ ಮೊದಲು ಆ ಪೂಜೆಯೇ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿಯೇ ಇರುವಂತಹ. ಅಲ್ಲಿ ಅಭಿಷೇಕಕ್ಕೂ ಅರ್ಘ್ಯ ಪ್ರದಾನಕ್ಕೂ ವ್ಯತ್ಯಾಸ ಇದೆ, ಬಹಳಷ್ಟು ವ್ಯತ್ಯಾಸ ಇದೆ. ಖಂಡಿತ ಇದೆ. ನಾವು ಅಭಿಷೇಕ ಅಂತ ನೋಡಿದರೆ ನಾವು ಚಿಂತನೆ ಮಾಡಬೇಕು ಹೇಗೆಂದರೆ ಆ ಪಾದ ಮಸ್ತಕವಾಗಿ ನಾವು ಸ್ನಾನ ಹೇಗೆ ಮಾಡ್ತೇವೋ ಹಾಗೆ ದೇವರಿಗೆ ಕೂಡ ಸ್ನಾನ ಮಾಡಿಸುವಂತಹ ಒಂದು ಕಲ್ಪನೆ ಅಲ್ಲಿ ಬರಬೇಕು ಅಭಿಷೇಕ ಮಾಡುವಾಗ. ಅರ್ಘ್ಯ ಮಾಡುವುದು ನಮ್ಮ ಇವತ್ತಿನ ಭಾಷೆ ಹೇಳಬೇಕು ಅಂತಾದರೆ ನಾವು ಎಲ್ಲಿಯಾದರೂ ಹೊರಗೆ ಹೋಗಿ ಬಂದರೆ ಫಸ್ಟ್ ಕೈಕಾಲು ತೊಳ್ಕೊಳ್ತೇವೆ. ಅದು ಪ್ರಕ್ರಿಯೆಗೆ ಅರ್ಘ್ಯ ಪಾದ್ಯ ಅಂತ ಹೇಳ್ತೇವೆ. ಇನ್ನು ಇಲ್ಲಿ ಕೃಷ್ಣಾಷ್ಟಮಿಯ ಆಚರಣೆಯಲ್ಲಿ ಹೇಗೆ ಅಂತ ಹೇಳಿ ಸಂಜೆಯವರೆಗೆ ನಮ್ಮ ನಿತ್ಯಾನಿಕಗಳೇನು ಎಲ್ಲವನ್ನು ಮಾಡಬೇಕು. ಬೆಳಗ್ಗೆ ಸಂಧ್ಯಾವಂದನೆಯನ್ನು ಆರಂಭ ಮಾಡಿ ದೇವರ ಪೂಜೆಯನ್ನು ಮಾಡಿ ಸಂಧ್ಯಾವಂದನೆಯನ್ನು ಮಾಡಿ ರಾತ್ರಿ ಪೂಜೆ ಸಂಪ್ರದಾಯ ಇದ್ದು ಅದನ್ನು ಮುಗಿಸಿ ಆವತ್ತಿನ ಎಲ್ಲ ಕ್ರಿಯಾಭಾಗವನ್ನು ಆಯಾಯ ಹೊತ್ತಲ್ಲೇ ಮಾಡಬೇಕು. ಇನ್ನು ಚಂದ್ರ ಉದಯ ಆಗುವಂತಹ ಸ್ವಲ್ಪ ಹೊತ್ತಿಗೆ ಮೊದಲು ಮನೆಯಲ್ಲಿ ದೇವರ ಕೋಣೆಯಲ್ಲಿ ಹೋಗಿ ದೇವರಿಗೆ ಪೂಜೆಯನ್ನು ಮಾಡಿ ಸ್ನಾನ ಮಾಡಿ ಮಾಡುವಂತಹ ಅತ್ಯಂತ ಶ್ರೇಷ್ಠವಾದಂತಹದ್ದು. ಪೂಜೆಯನ್ನು ಮಾಡಿ ದೇವರ ನೈವೇದ್ಯಕ್ಕೆ ತಯಾರು ಮಾಡಿದಂತಹ ದ್ರವ್ಯಗಳನ್ನೆಲ್ಲ ದೇವರ ಮುಂದೆ ಇಟ್ಟು ಒಂದು ತೆಂಗಿನಕಾಯಿಯನ್ನು ಒಡೆದು ನೈವೇದ್ಯವನ್ನು ಮಾಡಿ ದೇವರಿಗೆ ಪೂಜೆಯನ್ನು ಮಾಡುವಂತಹದ್ದು. ಆ ಬಳಿಕ ಆ ತೆಂಗಿನಕಾಯಿಯ ಫಲವನ್ನು ದೇವರ ಮುಂಭಾಗದಲ್ಲಿ ಇಟ್ಟು ಅಥವಾ ಇನ್ನೊಂದು ಸಂಪ್ರದಾಯದಲ್ಲಿ ದೇವರ ಮುಂದೆಯೇ ಅರ್ಘ್ಯ ಕೊಡುವಂಥದ್ದು ಇದೆ. ಅಲ್ಲಿ ವಿಶೇಷವಾಗಿ ಹೇಗೆ ಅಂದರೆ ನಾವು ನೀರಿನಲ್ಲಿ ಅರ್ಘ್ಯವನ್ನು ಕೊಡುವಂತಹದ್ದು ಇಲ್ಲಿ. ಆದ್ರೆ ನಾನು ಕೇಳಿದ ಪ್ರಕಾರ ಸರ್, ಮೊದಲಿಗೆ ಬಿಲ್ವಾರ್ಚನೆಯನ್ನ ಮಾಡ್ತಾರೆ ಕೃಷ್ಣನಿಗೆ, ನಿಜ. ನಂತರ ಶಂಖದಿಂದ ನೀರಿನ ಅರ್ಘ್ಯವನ್ನ ಕೊಡ್ತಾರೆ. ಆದ್ರೆ ಬಿಲ್ವ ಪತ್ರೆ ಅಂತ ಹೇಳುವಂಥದ್ದು ಈಶ್ವರ ಪ್ರಿಯ, ಕೃಷ್ಣನಿಗೆ ತುಳಸಿ ಪ್ರಿಯ ಅಂತ ಹೇಳೋದನ್ನ ನಾನು ಕೇಳಿಬಲ್ಲೆ. ಒಂದು ರೂಢಿಯಲ್ಲಿ ಹಾಗೆ ಬಂದಂಥದ್ದು. ನಮ್ಮಲ್ಲಿ ಒಂದು ಚಿಂತನೆ ಹೇಗುಂಟು ಅಂದರೆ ನಮ್ಮಲ್ಲಿ ದೇವರು ಬೇರೆ ದೇವತೆಗಳು ಬೇರೆ ಅಂತ ಉಂಟು.
ದೇವರು ಯಾರು ಅಂತ ಕೇಳಿದರೆ ಶ್ರೀಮನ್ ನಾರಾಯಣ. ಹರಿ ಇರಬಹುದು, ವಿಷ್ಣು ಇರಬಹುದು, ರಾಮ ಇರಬಹುದು, ಅವನ ವಿವಿಧ ನಾಮಗಳು ಉಂಟು, ಅವತಾರಗಳು ಉಂಟು. ಅವನನ್ನು ಹೊರತಾಗಿರುವಂತಹ ಎಲ್ಲ ದೇವತಾ ಸಮೂಹವನ್ನು ನಾವು ದೇವತೆಗಳು ಅಂತ ಕರೆಯುತ್ತೇವೆ. ನಮ್ಮಲ್ಲಿ ಮುಖ್ಯ ಇರುವಂತಹದ್ದು ತಾರತಮ್ಯವಾದಂತಹದ್ದು. ಹರಿ ಸರ್ವೋತ್ತಮ, ಆ ಬಳಿಕ ಲಕ್ಷ್ಮೀದೇವಿ, ಬ್ರಹ್ಮಾದಿ ವಾಯುವರ್ಯಂತ ಒಂದು ಋಜುವರ್ಗ ಕಣ, ಆಮೇಲೆ ಅವರ ಪತ್ನಿಯರು, ಇಂದ್ರಾದಿ ದೇವತೆಗಳ ಒಂದು ವರ್ಗವನ್ನು ನಾವು ತಾರತಮ್ಯ ಅಂತ ಹೇಳ್ತಾ ಹೋಗ್ತೇವೆ. ಇಲ್ಲಿ ಹೇಗೆ ಅಂದರೆ ಕೆಲವೊಂದು ದೇವತೆಗಳಿಗೆ ಕೆಲವೊಂದು ಪುಷ್ಪಗಳು, ಫಲಗಳು ಗ್ರಾಹ್ಯ ಉಂಟು, ನಿಷಿದ್ಧವೂ ಉಂಟು. ಹಾಗೆ ಬಂದಂತಹ ಆಚರಣೆಯಲ್ಲಿ ನಾವು ಲೋಕದಲ್ಲಿ ಹೇಳುವಂತಹದ್ದು ಈಶ್ವರ ದೇವರಿಗೆ ಅಥವಾ ರುದ್ರದೇವರಿಗೆ ಬಿಲ್ವಪತ್ರೆ ಅತ್ಯಂತ ಪ್ರಿಯ ಅಂತ. ಇನ್ನೊಂದು ರೀತಿಯಲ್ಲಿ ನೋಡಲಿಕ್ಕೆ ಹೋದರೆ ಲಕ್ಷ್ಮೀದೇವಿಯು ಕೂಡ ಬಿಲ್ವಪತ್ರೆ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದಂತಹ ಅರ್ಪಣೆ ಮಾಡುವಂಥ ವಸ್ತು ಅಂತ ಶಾಸ್ತ್ರಗಳು ಹೇಳ್ತಾ ಉಂಟು. ಆದರೆ ನಮ್ಮ ದೇವರಿಗಾಗುವಾಗ ಯಾವುದೂ ಇಲ್ಲ ಅಂತ ಇಲ್ಲ, ವಿಧಿ ನಿಷೇಧಗಳನ್ನು ಬಿಟ್ಟಂತಹ ಪರಮಾತ್ಮ ಆತ. ನಮಗೆ ಏಕಾದಶಿ ದಿವಸ ನಾವು ಏನು ಆಹಾರ ಸ್ವೀಕಾರ ಮಾಡಬಾರ್ದು ಅಂತ ನಿಯಮ ಉಂಟು. ಮನುಷ್ಯರಿಗಷ್ಟೇ, ದೇವತೆಗಳು ಅದನ್ನು ಮಾಡ್ತಾ ಬರ್ತಾರೆ ಅನ್ನುವಂಥದ್ದಕ್ಕೆ ಶಾಸ್ತ್ರಗಳಲ್ಲಿ ಬೇಕಾದಷ್ಟು ಕಡೆ ಉಲ್ಲೇಖಗಳು ಬರ್ತಾ ಉಂಟು. ಆದರೆ ಭಗವಂತನಿಗೆ ಯಾವ ನೈವೇದ್ಯ ಮಾಡಬಾರ್ದು ಅಂತ ಹೇಳುವುದಿಲ್ಲ. ಯಾಕೆಂದರೆ ಅವನಿಗೆ ಯಾವ ಬಂಧನವೂ ಇಲ್ಲ. ನಾವು ಯಾಕೆ ಇಷ್ಟೆಲ್ಲ ವ್ರತ ಮಾಡಬೇಕು ಅಂತ ಕೇಳಿದರೆ ದೇವರ ಪ್ರೀತಿಗೋಸ್ಕರವಾಗಿ. ದೇವರು ಯಾಕೆ ಉಪವಾಸ ಮಾಡಬೇಕು? ಅವನಿಗೆ ಯಾರನ್ನು ಪ್ರೀತಿಗೊಳಿಸುವಂತಹ ಅನಿವಾರ್ಯತೆ ಅಂತೂ ಇಲ್ಲ. ಹಾಗಾಗಿ ಅವನಿಗೂ ಯಾವ ಫಲವಸ್ತುಗಳು ನಿಷಿದ್ಧ ಅಂತಲೂ ಇಲ್ಲ, ಗ್ರಾಹ್ಯ ಅಂತಲೂ ಇಲ್ಲ. ಜನಗಳ ಅಜ್ಞಾನವನ್ನು ಕಳೀಲಿಕ್ಕೋಸ್ಕರವಾಗಿಯೋ ಏನು ಪ್ರಾಯಶಃ ರೂಢಿಯಲ್ಲಿ ಬಂದಂಥದ್ದು. ಈ ಬಗ್ಗೆ ಆಚಾರ್ಯ ಮಧ್ವರಾಗಲಿ ಪೂರ್ವ ಆಚಾರ್ಯರಲ್ಲಿ ಎಲ್ಲೂ ಕೂಡ ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡಬೇಕು ಅಂತ ಕಡ್ಡಾಯ ಮಾಡಿದ್ದಂತೂ ಇಲ್ಲ. ಹಾಗಾಗಿ ಮಾಡಿದರೆ ತಪ್ಪು ಅಂತಲೂ ಏನೂ ಆಗುವುದಿಲ್ಲ. ಇದೆ ಕೆಲವೊಂದು ದೇಶಾಚಾರ ಕಾಲಾಚಾರಗಳಲ್ಲಿ ನಾವು ಬಂದಂಥದ್ದನ್ನು ಬಿಡುವಂಥ ಸಂಪ್ರದಾಯವೂ ಇಲ್ಲ. ಹಾಗೆ ಮಾಡಿಕೊಂಡು ಬರಬಹುದು. ಹಾಗೆ ನೋಡುವುದಾದರೆ ವಿಷ್ಣುವಿಗೆ ಶ್ರೇಷ್ಠವಾದಂಥದ್ದು ತುಳಸಿ ಪತ್ರವಷ್ಟೇ. ಅದನ್ನು ಬಿಟ್ಟು ಬಿಲ್ಲವನ್ನು ಕೊಡಬಾರ್ದು ಅಂತಿಲ್ಲ. ಹಾಗೆ ಬಿಲ್ವಪತ್ರ ಅರ್ಪಣೆಯನ್ನು ಮಾಡಿ ಆ ಬಳಿಕ ಅದಕ್ಕೆ ಮಂತ್ರಗಳೆಲ್ಲ ಇವೆ. ಆ ಮಂತ್ರಗಳನ್ನು ಹೇಳಿ ಅರ್ಘ್ಯವನ್ನು ಕೊಟ್ಟು ಇನ್ನೊಂದು ಬಾರಿ ಬಿಲ್ವಪತ್ರ ಅರ್ಪಣೆಯನ್ನು ಮಾಡಿ ನಮಸ್ಕಾರ ಮಾಡಿ ಬರುವಂತಹದ್ದು. ಈ ಕ್ರಮವನ್ನು ಮನೆಯ ಎಲ್ಲರೂ ಮಾಡಬೇಕು. ಅಂದರೆ ಯಾರಿಗೆ ಕೃಷ್ಣನ ಅನುಗ್ರಹ ಬೇಕು ಅಂತ ಉಂಟು ಅವರು ಮಾಡಬೇಕಾದದ್ದು. ಅಂದರೆ ಮನೆಯ ಪುರುಷ ಮಾತ್ರ ಭೇದ ಇಲ್ಲ. ಪುರುಷ ಆಗಲಿ, ಸ್ತ್ರೀ ಆಗಲಿ, ಮುತ್ತೈದೆ ಆಗಲಿ, ವಿಧವೆ ಆಗಲಿ, ಉಪನೀತ ಆದವರಾಗಲಿ, ಉಪನೀತ ಆಗದವರಾಗಲಿ, ಸುಮಂಗಲಿಯರಾಗಲಿ, ಮದುವೆಯಾಗದ ಹೆಣ್ಣು ಮಕ್ಕಳು ಕುಮಾರಿಯರಾಗಲಿ ಎಲ್ಲರೂ ಮಾಡತಕ್ಕಂತಹ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಮಾಡಬೇಕು. ಇಲ್ಲಿ ಆದ ಬಳಿಕ ಮನೆಯ ಹೊರಗಿರತಕ್ಕಂತಹ ತುಳಸಿ ಕಟ್ಟೆಯಲ್ಲಿ ಹೋಗಿ ಅಲ್ಲಿಯೂ ಪುನಃ ಪೂಜೆಯನ್ನು ಮಾಡಬೇಕು. ಅಲ್ಲಿ ನೀಡುವಂಥ ಅರ್ಘ್ಯಕ್ಕೂ ಕೂಡ ಅದರದೇ ಒಂದು ಮಹತ್ವ ಇರ್ತದೆ. ಯಾಕೆ ಅಂತ ಕೇಳಿದರೆ ನಾವು ಒಳಗೆ ಕೊಡುವಂತಹ ಅರ್ಘ್ಯ ಸಾಕ್ಷಾತ್ ಕೃಷ್ಣದೇವರಿಗೆ ಕೊಡ್ತಾ ಇದ್ದೇವೆ ನಾವು ಇಲ್ಲಿ. ಆದರೆ ತುಳಸಿ ಕಟ್ಟೆಯಲ್ಲಿ ಕೊಡುವಂತಹ ಅರ್ಘ್ಯ ಹೇಗೆ ಅಂತ ಹೇಳಿದರೆ ಕೃಷ್ಣದೇವರು ಹುಟ್ಟಿದಂತಹ ವಂಶ ಚಂದ್ರವಂಶ. ರಾಮದೇವರ ವಂಶ ಸೂರ್ಯವಂಶ ಅಂತ ಹೇಗೆ ಪ್ರಸಿದ್ಧಿಗೆ ಬಂತು, ಕೃಷ್ಣದೇವರ ವಂಶ ಚಂದ್ರವಂಶ ಅಂತ ಬಂತು. ಹಾಗೆ ಕೃಷ್ಣದೇವರು ಹುಟ್ಟುವಂತಹ ಕಾಲಕ್ಕೆ ಆಯ್ಕೆ ಮಾಡಿಕೊಂಡಂತಹ ಕಾಲ ಚಂದ್ರ ಉದಯ ಕಾಲ. ನನ್ನ ವಂಶದ ಮೂಲ ಪುರುಷ ಚಂದ್ರ ಹುಟ್ಟುವಂತಹ ಕಾಲಕ್ಕೆ ನಾನು ಹುಟ್ಟಿ ಬರ್ತೇನೆ ಎನ್ನುವಂತಹ ಚಿಂತನೆಯನ್ನು ಮಾಡಿಕೊಂಡು ಚಂದ್ರೋದಯ ಕಾಲಕ್ಕೆ ಭಗವಂತ ಅವತರಿಸುವಂತಹ ಪರ್ವಕಾಲ. ಹಾಗಾಗಿ ಕೃಷ್ಣನ ಪೂರ್ವಿಕರ ಸ್ಮರಣೆಯನ್ನು ಮಾಡಿದ ಹಾಗಾಯಿತು, ಚಂದ್ರನಿಗೂ ಒಂದು ಗೌರವ ಕೊಟ್ಟ ಹಾಗ ಆಯಿತು ಎನ್ನುವಂಥ ಉದ್ದೇಶದಿಂದ ತುಳಸಿ ಕಟ್ಟೆಯಲ್ಲಿ ಚಂದ್ರನನ್ನು ಚಿಂತನೆ ಮಾಡಿಕೊಂಡು ಅಲ್ಲಿ ಅರ್ಘ್ಯವನ್ನು ಕೊಡುವಂತಹದ್ದು ಅಂತ ಸಂಪ್ರದಾಯ. ತುಳಸಿ ಕಟ್ಟೆಯಲ್ಲಿ ಅರ್ಘ್ಯವನ್ನ ಕೊಡುವಾಗ ಆ ಮಂತ್ರವನ್ನ ಹೇಳುವಾಗ ನಾವು ರೋಹಿಣಿ ಸಹಿತ ಶಶಿ ಅಂತ ಹೇಳ್ತೇವೆ. ಆ ರೋಹಿಣಿ ಸಹಿತ ಚಂದ್ರ ಕೃಷ್ಣ ಈ ಮೂವರಿಗೆ ಇರುವಂತಹ ಸಂಬಂಧ. ಚಂದ್ರನಿಗಿರುವಂತಹ ಇನ್ನೊಂದು ಹೆಸರು ನಕ್ಷತ್ರಗಳ ಅಧಿಪ ಅಂತ ಹೇಳಿ. ನಕ್ಷತ್ರಗಳು 27 ನಕ್ಷತ್ರಗಳು ಅಂತ ಎಂದು ಹೇಳುತ್ತೇವೆ. ಅದರಲ್ಲಿ ಒಂದೊಂದು ನಕ್ಷತ್ರಗಳಿಗೆ ಒಂದೊಂದು ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ. ಹಾಗೆ ಒಂದು ನಕ್ಷತ್ರ ಕೃಷ್ಣ ಹುಟ್ಟುವಂತಹ ಕಾಲಕ್ಕೆ ನಕ್ಷತ್ರ ಇದ್ದಂತಹದ್ದು ರೋಹಿಣಿ ನಕ್ಷತ್ರ. ಆ ರೋಹಿಣಿ ದೇವಿಯ ಸಹಿತನಾಗಿ ನಾವು ಚಂದ್ರನನ್ನು ಸ್ಮರಣೆ ಮಾಡಬೇಕು ಅಂತ ನಮ್ಮ ಸಂಪ್ರದಾಯ. ಹೇಗೆ ಅಂತ ಹೇಳಿದರೆ ನಮಗೆ ಯಾವತ್ತೂ ಸ್ತ್ರೀ ದೇವತೆಗಳನ್ನು ಸ್ವತಂತ್ರವಾಗಿ ಪೂಜೆ ಮಾಡುವಂತಹ ಅಧಿಕಾರ ಇಲ್ಲ. ನಾವು ಯಾವ ರೀತಿ ನಮ್ಮಲ್ಲಿ ನೋಡಬಹುದು. ನಾವು ಒಂದು ಮನೆಗೆ ಹೋಗಿ ನಾವು ಒಂದು ಆಹ್ವಾನ ಕೊಡ್ತೇವೆ ಅಂತ ಆದರೆ ಬರೀ ಹೆಂಡತಿಗೆ ಹೇಳಿದರೆ ಗಂಡ ಬರೋದಿಲ್ಲ ಅಂತೆ. ಗಂಡ ಹೆಂಡತಿ ಇಬ್ಬರಿಗೂ ಒಟ್ಟಿಗೆ ಹೇಳಿ ಅಥವಾ ಗಂಡನಿಗೂ ಹೇಳಿ ಕರ್ಕೊಂಡು ಬಾ ಅಂತ ಹೇಳಿದಷ್ಟೇ ಗಂಡ ಬರ್ತಾನೆ. ಅದೇ ರೀತಿ ದೇವತೆಗಳು ಕೂಡ ವಿಷ್ಣುವು ಇರಬಹುದು, ಯಾವ ದೇವತೆಗಳೇ ಆಗಲಿ ಅವರಿಗೊಂದು ಹೆಂಡತಿಯಿಂದ ಇರ್ತಾರೆ. ಹೆಂಡತಿ ಸಹಿತನಾಗಿ ನಾವು ಕರೆದ್ರೆ ಅಷ್ಟೇ ಇಬ್ಬರೂ ಬರ್ತಾರೆ ಅಂತ ಒಂದು ಸಂಪ್ರದಾಯ ಇಲ್ಲಿ. ಆ ಚಿಂತನೆಯನ್ನು ಇಟ್ಟುಕೊಂಡು ರೋಹಿಣಿ ಸಹಿತವಾದ ಚಂದ್ರನ ಇರುವಂತಹ ಕಾಲಕ್ಕೆ ಆ ವಂಶದಲ್ಲಿ ಬಂದಂತಹ ಕೃಷ್ಣನನ್ನು ಸ್ಮರಣೆ ಮಾಡಿಕೊಂಡು ಇಬ್ಬರಿಗೆ ಒಟ್ಟಿಗೆ ಅರ್ಘ್ಯವನ್ನು ಕೊಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ಮಾಡಬೇಕು ನಾವು ಅಂತ. ಇನ್ನು ನಾವು ಮನೆಯ ಒಳಗಡೆ ತೆಂಗಿನಕಾಯಿಯನ್ನ ಒಡೆದು ದೇವರಿಗೆ ನೈವೇದ್ಯವನ್ನ ಮಾಡ್ತೇವೆ. ಆ ತೆಂಗಿನಕಾಯಿಯನ್ನ ತುಳಸಿ ಕಟ್ಟೆಗೆ ತಂದು ಆ ತೆಂಗಿನ ಗಡಿಯಲ್ಲಿ ತೆಂಗಿನಕಾಯಿಯ ಅರ್ಧ ಭಾಗದಲ್ಲಿ ನಾವು ಅರ್ಘ್ಯ ಪ್ರದಾನವನ್ನ ಮಾಡುವಂಥದ್ದು. ಇದು ಯಾವುದಕ್ಕಾಗಿ? ಸಾಮಾನ್ಯವಾಗಿ ನಾವು ನೋಡಿದರೆ ಹಲವಾರು ಫಲಗಳಿಂದ ಕಾಣ್ತಾ ಇದ್ದೇವೆ. ತೆಂಗಿನಕಾಯಿ, ಬಾಳೆಹಣ್ಣು, ಸೇಬು, ಮಾವು ಇತ್ಯಾದಿ. ಯಾವುದೇ ಒಂದು ಫಲವನ್ನು ನೋಡಿ
ನಾವು ತಿಂದ ಬಳಿಕ ಸಿಗುವಂತಹ ಬೀಜವನ್ನು ನಾವು ಹಾಕಿದರೆ ಅಲ್ಲಿ ಗಿಡ ಬರುವಂತಹದ್ದು, ಅಲ್ಲಿ ನಮ್ಮ ಉಚ್ಚಿಷ್ಟ ಅಂತ ಆಯಿತು. ಈ ತೆಂಗಿನಕಾಯಿ ಬಾಳೆಹಣ್ಣು ಎರಡು ಎಕ್ಸೆಪ್ಷನ್ ಅದಕ್ಕೆ. ಅಂದ್ರೆ ತೆಂಗಿನ ಗಡಿಯಲ್ಲಿ ಬಾಳೆಹಣ್ಣನ್ನ ಇಟ್ಟು, ಹೌದು, ಅಂದ್ರೆ ಅದು ನಾವು ತಿಂದಂತಹ ವಸ್ತುವಿಂದ ಬಂದದ್ದು ಅಲ್ಲ. ತೆಂಗಿನಕಾಯಿಯಲ್ಲಿಯೇ ಅಲ್ಲಿ ಚಿಗುರು ಬಂದು ಆಗುವಂತಹದ್ದು, ಅಲ್ಲಿ ನಮ್ಮ ಉಚ್ಚಿಷ್ಟ ಆಗುವಂಥ ಪ್ರಮೇಯ ಇಲ್ಲ. ಹಾಗಾಗಿ ಫಲಗಳಲ್ಲಿ ಶ್ರೇಷ್ಠ ಫಲ ನಾವು ನೋಡ್ತೇವೆ, ಜನಗಳು ಕೂಡ ದೇವಸ್ಥಾನಕ್ಕೆ ಹೋಗುವಾಗ ಹಣ್ಣು ಕಾಯಿ ಅಂತ ಹೇಳ್ತಾರೆ. ಹಣ್ಣು ಅಂದ್ರೆ ಅಲ್ಲಿ ಬರುವಂತದ್ದು ಬಾಳೆಹಣ್ಣೆ. ಹಣ್ಣುಗಳು ಎಷ್ಟೋ ಇದ್ರೂ ಕೂಡ ದೇವರಿಗೆ ಅತ್ಯಂತ ಶ್ರೇಷ್ಠ ಕೇಳಿದ್ರೆ ಬಾಳೆಹಣ್ಣು. ಯಾಕೆ ಅಂದ್ರೆ ನಮ್ಮ ಎಂಜಲ್ ಉಚ್ಚಿಷ್ಟ ಸಂಪರ್ಕ ಆಗುವುದಿಲ್ಲ. ಬಾಳೆಹಣ್ಣು ಗಿಡವೂ ಕೂಡ ಹಾಗೆ, ಅಲ್ಲಿ ಬುಡದಿಂದಲೇ ಬರುವಂತಹದ್ದೇ ಹೊರತಾಗಿ ಬಾಳೆಹಣ್ಣಿನ ಕಾಯಿ ಅಂತ ಎಲ್ಲೂ ನಾವು ಕೇಳಿದ್ದೂ ಇಲ್ಲ, ಆಗುವುದೂ ಇಲ್ಲ. ಹಾಗಾಗಿ ಬಾಳೆಹಣ್ಣು ತೆಂಗಿನಕಾಯಿ ಅತ್ಯಂತ ಶ್ರೇಷ್ಠವಾದಂತಹದ್ದು. ಅಂತಹ ಫಲವನ್ನು ದೇವರಿಗೆ ನೈವೇದ್ಯವನ್ನು ಮಾಡಿ ಅರ್ಘ್ಯ ಕೊಡುವಾಗ ಪ್ರಶ್ನೆ, ನಾವು ಎಲ್ಲಿಗೆ ಬಿಡಬೇಕು ಅಂತ ಪ್ರಶ್ನೆ ಬಂದರೆ ಶ್ರೇಷ್ಠ ಫಲ ಯಾವುದು ಅಂತ ಕೇಳಿ ತೆಂಗಿನಕಾಯಿ, ಅಲ್ಲಿಗೆ ಬಿಡುವಂತಹ ಸಂಪ್ರದಾಯ ಬಂದಿರುವಂತಹದ್ದು ಕಾಣಬಹುದು ನಾವು. ಅಲ್ಲಿ ತೆಂಗಿನಕಾಯಿಯ ಆ ಗಡಿ ಭಾಗಕ್ಕೂ ಅಂದ್ರೆ ಆ ಗಡಿಗೂ ಚಂದ್ರನಿಗೂ ಯಾವುದಾದ್ರೂ ಹೋಲಿಕೆ ಇರಬಹುದಾ? ಹಾಗೇನು ಹೇಳಲಿಕ್ಕೆ ಬರುವುದಿಲ್ಲ. ಅಂದ್ರೆ ಅಲ್ಲಿ ಕೊಡುವಂತಹ ಮುಖ್ಯ ಉದ್ದೇಶ ಅರ್ಘ್ಯ ಪ್ರಕ್ರಿಯೆ ಅಷ್ಟೇ. ನಾವು ಕೈ ತೊಳ್ಕೊಂಡ ನೀರು ಎಲ್ಲಿ ಹೋಗ್ತದೆ ಅಂತ ಕೇಳಿ ಸಿಂಕಲ್ಲಿ ಹೋಗ್ತದೆ ಅಂತ ಹೇಳ್ತೇವೆ. ದೇವರಿಗೆ ಕೊಟ್ಟಂತಹ ಅರ್ಘ್ಯ ನಮಗೆ ಪ್ರಸಾದ ನಾವು ಸ್ವೀಕಾರ ಮಾಡಬೇಕು. ನೆಲಕ್ಕೆ ಬಿಟ್ಟರೆ ಹಾಳಾಗಿ ಹೋಗ್ತದೆ. ಹಾಗೆ ಹಾಳಾಗುವ ಬದಲಿಗೆ ಒಂದು ಒಳ್ಳೆಯ ಕ್ಷೇತ್ರ ಅಂತ ನಾವು ಅಂದುಕೊಂಡು ತೆಂಗಿನಕಾಯಿಯನ್ನು ಹಿಡಿಯಬಹುದು ಕೊಡ್ತೇವೆ. ಇನ್ನು ಸರ್, ನಾವು ಈ ಅರ್ಘ್ಯ ಪ್ರದಾನ ಎಲ್ಲ ಆದ ನಂತರ ದೇವರಿಗಿಟ್ಟ ನೈವೇದ್ಯವನ್ನ ಮನೆ ಮಂದಿ ಎಲ್ಲ ಒಟ್ಟು ಸೇರಿ ಸ್ವೀಕರಿಸ್ತಾರೆ, ಪ್ರಸಾದ ಅಂತ ಸ್ವೀಕರಿಸ್ತಾರೆ. ಅಲ್ಲಿಗೆ ಆ ದಿನದ ರಾತ್ರಿಯ ಆಚರಣೆಯ ಮಹತ್ವವು ಮುಗಿತದೆ. ಇನ್ನು ಮುಂದಿನ ಮರುದಿನಕ್ಕೆ ನಾವು ಬಂದಾಗ ಕೃಷ್ಣ ಅಷ್ಟಮಿಯ ಲೀಲೋತ್ಸವ, ಇದು ಉಡುಪಿಯಲ್ಲಿ ಅದರದೇ ಆದ ಒಂದು ವೈಶಿಷ್ಟ್ಯವನ್ನ ಹೊಂದಿದೆ. ಉಡುಪಿಯಲ್ಲಿ ಶ್ರೀಕೃಷ್ಣ ಲೀಲೋತ್ಸವ ಅಂತ ಹೇಳುವಂತದ್ದನ್ನ ಭಾರಿ ಅದ್ದೂರಿಯಾಗಿ ಆಚರಣೆಯನ್ನ ಮಾಡ್ತಾರೆ. ಈ ಕೃಷ್ಣ ಲೀಲೋತ್ಸವಕ್ಕೂ ಉಡುಪಿಗೂ ಇರುವಂತಹ ಸಂಬಂಧ ಏನು? ಯಾಕೋಸ್ಕರ ಉಡುಪಿಯಲ್ಲಿ ಈ ಲೀಲೋತ್ಸವದ ಆಚರಣೆ ಇರ್ತದೆ? ಲೀಲೋತ್ಸವ ಆಚರಣೆ ಉಡುಪಿಯಲ್ಲಿ ಎಷ್ಟು ಪ್ರಸಿದ್ಧ ಅಂತ ನಾವು ನೋಡಿದವರಿದ್ದೇವೆ. ಇದರ ಮೂಲ ನಾವು ನೋಡ್ಲಿಕ್ಕೆ ಹೋದರೆ ನಾವು ದ್ವಾಪರಯುಗಕ್ಕೆ ಹೋಗಿ ನಾವು ನಂದಗೋಕುಲಕ್ಕೆ ಹೋಗಬೇಕಾಗ್ತದೆ. ಯಾಕೆ ಅಂದರೆ ನಂದಗೋಕುಲದ ರಾಜನಾಗಿದ್ದ ನಂದಗೋಪ, ಅವನಿಗೆ ವೃದ್ಧಾಪ್ಯ ಬಂದಿತ್ತಂತೆ, ಮಕ್ಕಳಾಗಲಿಲ್ಲ ಅನ್ನೋ ದುಃಖವೂ ಇತ್ತು. ಈ ದುಃಖ ಅವನ ಪ್ರಜೆಗಳಿಗೂ ಎಲ್ರಿಗಿತ್ತು. ಅಲ್ಲಿಯ ಗೋಪಾಲರಿಗೆ ಗೊಲ್ಲರು ನಾವು ಏನು ಹೇಳ್ತೇವೆ, ಅವರಿಗೂ ಕೂಡ ದುಃಖ ಇತ್ತು, ನಮ್ಮ ಅರಸರಿಗೆ ಮಕ್ಕಳಿಲ್ಲ ಅಂತ ಹೇಳಿ. ದೈವ ಸಂಕಲ್ಪವಾಗಿ ಮಥುರೆಯಲ್ಲಿ ಹುಟ್ಟಿದಂತಹ ಕೃಷ್ಣ ಈ ನಂದಗೋಕುಲಕ್ಕೆ ಬರ್ತಾನೆ. ಇಲ್ಲಿ ಹುಟ್ಟಿದಂತಹ ಲಕ್ಷ್ಮೀದೇವಿಯನ್ನು ವಸುದೇವ ಕೊಂಡು ಹೋಗ್ತಾನೆ. ಈ ಮಧ್ಯರಾತ್ರಿ ಆದ್ದರಿಂದ ಊರಿನವರಿಗೆ ಗೊತ್ತಾಗುವುದಿಲ್ಲ, ಕೃಷ್ಣ ಮನೆಯಲ್ಲಿ ಮಗು ಹುಟ್ಟಿದೆ ಅಂತ ಗೊತ್ತಾಗುವುದಿಲ್ಲ. ಮರುದಿವಸ ಬೆಳಿಗ್ಗೆ ಎಲ್ಲರಿಗೆ ವಿಷಯ ಪ್ರಚಾರ ಆಗ್ತದೆ, ಅರಸರಿಗೆ ಮಕ್ಕಳಾಗಿದೆ ಎನ್ನುವಂತಹದ್ದು. ಆಗೆಲ್ಲ ಕಾಲ ಹೇಗಿತ್ತು ಅಂದರೆ ಎಲ್ಲರೂ ಕೂಡ ಪರಸ್ಪರ ಅನ್ಯೋನ್ಯವಾಗಿದ್ದರು, ಪ್ರೀತಿ ವಿಶ್ವಾಸಗಳು ಎಲ್ಲಲ್ಲೂ ಇತ್ತು. ಅರಸರು ಕೂಡ ಹಾಗೆ ಪ್ರಜೆಗಳು ತಮ್ಮ ಮಕ್ಕಳು ಅಂತ ಪ್ರೀತಿ ಮಾಡ್ತಾ ಇದ್ರು, ಪ್ರಜೆಗಳು ಹಾಗೆ ಅರಸರು ತಮ್ಮವರು ಎನ್ನುವಂತಹ ಒಂದು ಭಾವನೆ ಇತ್ತು. ಹಾಗಾಗಿ ಅರಸರಿಗೆ ಮಕ್ಕಳಾಯಿತು ಅಂತ ಕೇಳಿ ಅವರ ಪ್ರಜೆಗಳೆಲ್ಲ ಸಂಭ್ರಮ ಪಟ್ಟರಂತೆ. ನಾವು ಇವತ್ತು ಖುಷಿ ಪಡಲಿಕ್ಕೆ ನಾವು ಡ್ಯಾನ್ಸ್ ಮಾಡ್ತೇವೆ, ಪಟಾಕಿ ಸಿಡಿಸ್ತೇವೆ. ಆ ಕಾಲಕ್ಕೆ ಹೇಗಿತ್ತು ಅಂದರೆ ಅಲ್ಲೆಲ್ಲ ಸಮೃದ್ಧವಾಗಿದ್ದಂತಹದ್ದು ಪಶುಗಳಲ್ಲಿ. ಹಸುಗಳ ಸಂಪತ್ತೇ ದೊಡ್ಡ ಸಂಪತ್ತು ಆ ಕಾಲಕ್ಕೆ. ಪಶುಗಳ ಉತ್ಪನ್ನಗಳೇನು ಅಂತ ಹೇಳಿದ್ರೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇತ್ಯಾದಿಗಳು. ಅವರಿಗಲ್ಲಿ ಸಂಭ್ರಮ ಮಾಡಲಿಕ್ಕೆ ಬೇರೆ ಏನು ಅವಕಾಶ ಇರಲಿಲ್ಲ. ಹಾಗಾಗಿ ಪರಸ್ಪರ ಹಾಲನ್ನು ಎರಚಿಕೊಂಡು ಅಥವಾ ಮೊಸರನ್ನು ಎರಚಿಕೊಂಡು ಖುಷಿ ಪಡ್ತಾ ಇದ್ರು. ಅದರ ಒಂದು ಸಾಂಕೇತಿಕವಾದಂತಹ ಆಚರಣೆ ಕೃಷ್ಣನ ಕ್ಷೇತ್ರ ಉಡುಪಿಯಲ್ಲಿ ನಡೀತಾ ಬಂದಿರಬಹುದು. ಇಲ್ಲೂ ಕೂಡ ಹಾಗೆ ಮೊದಲು ಗೊಲ್ಲರನ್ನುವಂತಹ ಒಂದು ವರ್ಗದವರೇ ಕೃಷ್ಣ ಮಠದಲ್ಲೂ ಇದ್ದು ಗೋಶಾಲೆಯಲ್ಲಿ ಗೋಗಳ ಸೇವೆಯನ್ನು ಮಾಡ್ತಾ ಬಂದವರು. ಇವತ್ತು ಅವರ ಸಂಖ್ಯೆ ಕಮ್ಮಿ ಆಗಿದ್ದರೂ ಕೂಡ ಆ ಸಂಪ್ರದಾಯವನ್ನು ಉಳಿಸಿಕೊಂಡು ಬರುವಲ್ಲಿ ಎಲ್ಲ ಮಠಗಳು ಕೂಡ ಒಂದು ಪ್ರವೃತ್ತರಾಗಿದ್ದಾರೆ. ಸಾಂಕೇತಿಕವಾಗಿ ಗೊಲ್ಲರ ವೇಷವನ್ನು ಧಾರಣೆ ಮಾಡಿಕೊಂಡು ಅವರ ಸಾಂಪ್ರದಾಯಿಕ ವಸ್ತ್ರಗಳನ್ನು ಧರಿಸಿಕೊಂಡು ಈ ಆಚರಣೆಯಲ್ಲಿ ಭಾಗವಹಿಸ್ತಾ ಇರ್ತಾರೆ ನಾವು ನೋಡಬಹುದು. ಬೇರೆ ಎಲ್ಲ ಎಷ್ಟು ವೇಷಗಳೇ ಇರಲಿ, ಎಷ್ಟು ವೈಭವಗಳೇ ಇರಲಿ, ಈ ಗೊಲ್ಲರೇ ಬಂದು ಮೊಸರು ಗಡಿಕೆಯನ್ನು ಒಡೆಯುವಂತಹ ಪ್ರಕ್ರಿಯೆ ಅವರಿಂದಲೇ ಆಗಬೇಕು. ಅದಕ್ಕೆ ನಾವು ಮಠಕ್ಕೆ ಹೋದರೆ ಅಲ್ಲಿ ಕಾಣಬಹುದು, ಬೇರೆ ಯಾರು ಒಡೆಯುವಂತಿಲ್ಲ, ಗೊಲ್ಲರಂತೆ ವೇಷ ಹಾಕಿಕೊಂಡಂತಹ ಮಠದ ಸಿಬ್ಬಂದಿ ವರ್ಗದವರಾಗಿರಬಹುದು. ಅಲ್ಲಿ ಈಗಿನ ಆಚರಣೆಯಲ್ಲಿ ಗೊಲ್ಲರಂತೆ ವೇಷ ಧರಿಸಿದವರು ಗೊಲ್ಲ ಸಂಪ್ರದಾಯಕ್ಕೆ ಬದ್ಧರಾಗಿರುವವರ ಅಥವಾ ಬೇರೆ ಸಂಪ್ರದಾಯವನ್ನು ಅನುಸರಿಸುವವರು ಗೊಲ್ಲರ ವೇಷದಲ್ಲಿ ಆ ಮೊಸರು ಕುಡಿಕೆಯನ್ನ ಸಂಪ್ರದಾಯವನ್ನು ಆಚರಣೆ ಮಾಡ್ತಾರೆ? ಗೊಲ್ಲರೇ ಆಗಬೇಕು ಅಂತ ನಾವು ಅಪೇಕ್ಷೆ ಪಟ್ಟರೆ ಅದು ಆಗುವುದು ಕಷ್ಟ ಸಾಧ್ಯವೂ ಆಗಿರಬಹುದು. ಆದರೂ ಒಂದು ಸಂಪ್ರದಾಯ ನಮ್ಮ ಆಚರಣೆಗಳು ಮುಂದಿನ ಪೀಳಿಗೆ ಉಳಿಯಲಿ, ಅವರು ನೆನಪಿಸಿಕೊಳ್ಳಿ ಎನ್ನುವಂತಹ ಒಂದು ಸಂಕೇತದ ಪ್ರಕಾರವೋ ಏನೋ, ಅಥವಾ ಪ್ರಜೆಗಳಿಗೆಲ್ಲ ಅರಸರ ಮೇಲಿದ್ದಂತಹ ಒಂದು ದೀಕ್ಷೆ ಪ್ರೀತಿ ಎಷ್ಟಿತ್ತು ಅದನ್ನು ಜನರಿಗೆ ತಿಳಿಸುವಂತಹ ಕಾರಣಕ್ಕಾಗಿಯೋ ಏನೋ ಆ ಸಂಪ್ರದಾಯವನ್ನು ಉಳಿಸಿಕೊಂಡು ಬಂದಿದ್ದೇವೆ. ಗೊಲ್ಲರ ಅವರೇ ಇದ್ದು ಅವರಾಗಿ ಸ್ವತಃ ಬಂದು ಸೇವೆ ಮಾಡ್ತೇವೆ ಅಂತ ಅವಕಾಶ ಕೇಳಿದರೆ
ಮಠದಲ್ಲಿ ಅವಕಾಶವನ್ನು ಖಂಡಿತ ಮಾಡಿಕೊಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಬಹುದು. ಅಂದ್ರೆ ಹಾಗಾದ್ರೆ ಈ ಆಚರಣೆಯಲ್ಲಿ ಮೊಸರು ಕುಡಿಕೆ ಎನ್ನುವಂತದ್ದನ್ನ ನೀವು ಈಗ ಹೇಳಿದ ಹಾಗೆ ಆ ಹಾಲು ಮೊಸರನ್ನ ಎರಚಿಕೊಂಡು ಹೇಗೆ ನಂದಗೋಕದಲ್ಲಿ ಖುಷಿ ಪಟ್ರು ಅದೇ ಇದನ್ನ ನಾವು ಪುನಃ ನೆನಪಿಸಿಕೊಳ್ಳುವಂತಹ ಪ್ರಯತ್ನ ಅಂತಹ ಸಂಭವ ನಮ್ಮಲ್ಲೂ ಆಗಲಿ, ನಮ್ಮ ಮನೆಯೂ ಕೃಷ್ಣ ನಿನ್ನೆ ಬಂದಿದ್ದಾನೆ, ನಾವು ಖುಷಿಯಿಂದ ಇರೋಣ ಎನ್ನುವ ಮೂಲಕ ಕೃಷ್ಣನ ಅನುಗ್ರಹ ನಮಗೆಲ್ಲ ಆಗಲಿ ಎನ್ನುವಂತಹ ಒಂದು ಚಿಂತನೆ ಅಲ್ಲಿ ಬಂದರೆ ಆ ಉತ್ಸವದ ಉದ್ದೇಶ ಸಾರ್ಥಕ ಅಂತ ಹೇಳಬಹುದು. ಪಶುವಿನಿಂದ ಬರುವಂತಹ ವಸ್ತುಗಳು ಕೂಡ ನಮ್ಮಲ್ಲಿ ಸಮೃದ್ಧಿಯನ್ನ ಹೊಂದಲಿ ಅಂತ ಹೇಳುವಂತದ್ದು ಕೂಡ, ಪಶುವಿನ ರಕ್ಷಣೆಯೂ ಕೂಡ ಒಂದು ಉದ್ದೇಶ ಆಗಿರಬಹುದು. ಆವತ್ತು ಗೋಕುಲದಲ್ಲಿ ಕೃಷ್ಣ ಬಂದಾಗ ಈ ಉತ್ಸವಕ್ಕೆ ಪಶುಗಳೂ ಬಂದಿದ್ವಂತೆ, ನಮ್ಮನ್ನು ಪರೆಯುವಂತಹ ದೇವ ಭೂಮಿಗೆ ಬಂದಿದ್ದಾನೆ ಅಂತ ಅರಿವಾಗಿ ಅವುಗಳು ಸೇರಿಕೊಂಡಿದ್ವಂತೆ. ಆದರೆ ಇವತ್ತಿನ ಈ ಜನಸಾಗರದ ಮಧ್ಯದಲ್ಲಿ ಪಶುಗಳನ್ನು ತಂದು ಉತ್ಸವ ಮಾಡುವಂತಹದ್ದು ಸಾಧುವೂ ಅಲ್ಲ. ಹಾಗಾಗಿ ಪಶುಗಳಂತೂ ತರಲಿಕ್ಕೆ ಆಗುವುದಿಲ್ಲ. ಕನಿಷ್ಠ ಗೋಪಾಲಕರ ವೇಷಧಾರಿಯಾಗಿ ಬಂದಂತಹ ವ್ಯಕ್ತಿಗಳು ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಸಂಪ್ರದಾಯವನ್ನು ಉಳಿಸಿಕೊಂಡು ಬಂದಿದ್ದೇವೆ ಅಂತ ಹೇಳಬಹುದು. ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ಈಗ ಸಣ್ಣದೊಂದು ವಿರಾಮ. ಕಾರ್ಯಕ್ರಮದ ವಿರಾಮದ ನಂತರ ಕಾರ್ಯಕ್ರಮವು ಮುಂದುವರಿಯುತ್ತದೆ. ಮಧುರ ಪುರಿ ಸದನ ಮೃದುವದನ ಮಧುಸೂದನ ಹಿಹ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ. ಮಧುರ ಪುರಿ ಸದನ ಮೃದುವದನ ಮಧುಸೂದನ ಹಿಹ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ. ಆತ್ಮೀಯ ವೀಕ್ಷಕರೇ, ಪುಟ್ಟ ವಿರಾಮದ ನಂತರ ಬಾರೋ ಕೃಷ್ಣಯ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ನಲ್ಮೆಯ ಸ್ವಾಗತ. ಕೃಷ್ಣಾಷ್ಟಮಿಯ ಆಚರಣೆ ಬಗೆಗಿನ ಮಾಹಿತಿಯನ್ನ ಇನ್ನೂ ಪಡೆದುಕೊಳ್ಳೋಣ. ಸರ್, ಉಡುಪಿಯಲ್ಲಿ 2 ಉತ್ಸವಗಳು ಬಹು ವಿಜೃಂಭಣೆಯಿಂದ ನಡೆಯುವಂಥದ್ದು. ಒಂದು ಮಕರ ಸಂಕ್ರಾಂತಿಯ ದಿವಸ, ಇನ್ನೊಂದು ಉಡುಪಿಯ ಶ್ರೀಕೃಷ್ಣ ಜನ್ಮಾಷ್ಟಮಿ. ನಾವೀಗ ನೋಡಿದ ಹಾಗೆ ಮಕರ ಸಂಕ್ರಾಂತಿ ಉತ್ಸವಕ್ಕೆ ಈ ಉಡುಪಿಯ ಅಷ್ಟಮಠದಲ್ಲಿರುವಂತಹ ಎಲ್ಲ ಯತಿಗಳು ಭಾಗವಹಿಸ್ತಾರೆ. ಅದೇ ರೀತಿ ಈ ಕೃಷ್ಣ ಜನ್ಮಾಷ್ಟಮಿಗೆ ಹೋಲಿಸಿದಾಗ ಎಲ್ಲ ಯತಿಗಳ ಭಾಗವಹಿಸುವಿಕೆ ಅಷ್ಟೇನು ಕಂಡು ಬರುವುದಿಲ್ಲ. ಅದು ಯಾಕೆ ಅಂತೇಳಿ, ಉಡುಪಿಗೆ ಪ್ರಸಿದ್ಧ ಇರುವಂತಹ ಉತ್ಸವಗಳಲ್ಲಿ ಒಂದು ಮಕರ ಸಂಕ್ರಾಂತಿಯ 3 ತೇರು ಉತ್ಸವ ಅಂತ ನಾವೇನು ಹೇಳುತ್ತೇವೆ, ಅದು ಸಪ್ತೋತ್ಸವ ಅಂತ ಕರೆಯುವಂತಹದ್ದು. ಅದು ಯಾಕೆ ಮಾಡ್ತೇವೆ ಅಂದರೆ, ಮಕರ ಸಂಕ್ರಾಂತಿಯಂದು ಆಚಾರ್ಯ ಮಧ್ವರು ಕೃಷ್ಣನನ್ನು ಸ್ಥಾಪನೆ ಮಾಡಿದಂತಹ ದಿವಸ, ಅದಕ್ಕಾಗಿ ಅವತ್ತು ಉತ್ಸವ ಅಂತ ಒಂದು ಪರಂಪರೆಯ ಬಂದಂತಹ ಒಂದು ವಿಚಾರ. ಹಾಗೆ ದೇವರ ವಾರ್ಷಿಕ ಉತ್ಸವ ಆದ್ದರಿಂದ ಸ್ವಾಮಿಗಳು ಎಲ್ಲೇ ಸಂಚಾರದಲ್ಲಿದ್ದರೂ ಕೂಡ ಎಲ್ಲವನ್ನು ಬಿಟ್ಟು ಈ 7 ದಿವಸಗಳ ಕಾಲ ಕೃಷ್ಣನಿಗಾಗಿಯೇ ಇರುವಂತಹ ಉತ್ಸವ ಆದ್ದರಿಂದ ಕಡ್ಡಾಯವಾಗಿ ಭಾಗವಹಿಸುವ ನಿಯಮವನ್ನು ಹಾಕಿಕೊಂಡದ್ದು ನಾವು ಕಾಣಬಹುದು. ಭಾಗಿಯಾಗ್ತಾರೆ, ಹೆಚ್ಚಿನವರು ಭಾಗಿಯಾಗಿ ಆಗ್ತಾರೆ. ಅಂತೂ ಅಷ್ಟು ಹೇಳಕ್ಕೂ ಆಗದೇ ಇದ್ರೂ ಕೂಡ ಕನಿಷ್ಠ ಮಕರ ಸಂಕ್ರಾಂತಿ ಉತ್ಸವ ಮರು ದಿವಸದ ಚೂರ್ಣೋತ್ಸವದಲ್ಲಂತೂ ಖಂಡಿತ ಭಾಗಿಯಾಗುವಂಥ ಸಂಪ್ರದಾಯ ನಾವು ನೋಡುತ್ತಾ ಬರ್ತಾ ಇದ್ದೇವೆ. ಇನ್ನೊಂದು ಹಾಗೆ ನೋಡುವಂಥ ಉತ್ಸವ ಅಂದರೆ ಲಕ್ಷದೀಪೋತ್ಸವ ಅಂತ. ಕಾರ್ತಿಕ ಮಾಸದಲ್ಲಿ ನಡೆಯುವಂತಹ ಉತ್ತರ ದ್ವಾದಶಿಯಿಂದ ಪೌರ್ಣಿಮೆಯವರೆಗೆ ನಡೆಯುವಂತಹ ಲಕ್ಷದೀಪೋತ್ಸವ ಕೂಡ ದೇವರಿಗೆ ನಡೆಯುವ ದೊಡ್ಡ ಸೇವೆ ಅದು. ಅಲ್ಲೂ ಕೂಡ ಶ್ರೀಪಾದಂಗಳವರು ಸಾಕಷ್ಟು ಪ್ರಯತ್ನವನ್ನು ಮಾಡಿ ಹೆಚ್ಚು ಸಂಖ್ಯೆಯನ್ನು ಭಾಗವಹಿಸುವ ನಾವು ನೋಡಬಹುದು. ಇನ್ನು ಕೃಷ್ಣಾಷ್ಟಮಿ ಇದು ಬರುವಂತಹ ಕಾಲ ಈ ಶ್ರಾವಣ ಮಾಸ ಕಾಲ. ಸನ್ಯಾಸಿಗಳ ನಿಯಮ ಹೇಗೆ ಅಂದರೆ ಚಾತುರ್ಮಾಸ್ಯ ಅಂತ ನಾವು ಹೇಳುತ್ತೇವೆ. ಆಷಾಢ ಮಾಸದಿಂದ ಆರಂಭಿಸಿ ಕಾರ್ತಿಕವರೆಗೆ ಇರುವಂತಹ 4 ತಿಂಗಳನ್ನು ಕೂಡ ಅವರು ಕನಿಷ್ಠ 2 ತಿಂಗಳು ಪಕ್ಷ ವೈಮಾಸ ಎನ್ನುವ ನಿಯಮ ಒಂದು ಉಂಟು ಶಾಸ್ತ್ರದಲ್ಲಿ. ಅಂದರೆ ಒಂದು ಪಕ್ಷ 1 ತಿಂಗಳನ್ನು ತಗೊಂಡ್ರೆ 2 ತಿಂಗಳು ಬರುವಂತಹ ಈ ಕಾಲಘಟ್ಟ ಆಷಾಢದಿಂದ ಭಾದ್ರಪದ ಮಾಸದ ಅನಂತ ಚತುರ್ದಶಿಯ ಬಳಿಕ ಬರುವ ಪೌರ್ಣಮಿಯವರೆಗೆ 2 ತಿಂಗಳ ಕಾಲ ಸ್ವಾಮಿಗಳಿಗೆ ಸಂಚಾರ ನಿಷೇಧ ಆಗಿರುತ್ತದೆ. ಆದರೂ ಕೂಡ ಹಲವಾರು ಸ್ವಾಮಿಗಳು ಭಕ್ತರ ಕೋರಿಕೆಯಂತೆ ಹಲವಾರು ಕ್ಷೇತ್ರಗಳಲ್ಲಿ ದೀಕ್ಷೆಯನ್ನು ಕೈಗೊಂಡಿರ್ತಾರೆ. ಅವರ ನಿಯಮ ಅಲ್ಲಿ ಹೇಗೆ ಅಂದರೆ ಗ್ರಾಮ ಗಡಿಯನ್ನು ದಾಟಿ ಹೋಗಬಾರದು ಅಂತ. ಹಾಗೆ ಉಡುಪಿಯಲ್ಲಿ ಸ್ವಾಮಿಗಳು ಚಾತುರ್ಮಾಸ ಸಂಕಲ್ಪವನ್ನು ಮಾಡಿದ್ದಾರೆ ಅಂತಾದರೆ ಅವರು ಖಂಡಿತವಾಗಿಯೂ ಭಾಗವಹಿಸ್ತಾರೆ. ಅವರ ಮಠಗಳಲ್ಲೇ ಇದ್ದರೂ ಕೂಡ ಅರ್ಘ್ಯ ಬೀಳುವ ಕಾಲಕ್ಕೆ ಕೃಷ್ಣ ಮಠಕ್ಕೆ ಅರ್ಘ್ಯವನ್ನು ಕೊಟ್ಟು ಹೋಗುವಂಥ ನಾವು ನೋಡಿದವರೂ ಇದ್ದೇವೆ. ಇನ್ನು ದೂರ ಇದ್ದವರು ಬರಲಿಕ್ಕೆ ನಿಯಮಗಳು ಭಂಗ ಆಗುವ ಸನ್ನಿವೇಶ ಇರುವುದರಿಂದ ಅವರು ಭಾಗವಹಿಸುವುದು ಅವರ ಮೂಲ ಮಠದಲ್ಲಿ ಅವರು ಚಾತುರ್ಮಾಸ್ಯವನ್ನ ಸಂಕಲ್ಪ ಮಾಡಿದ್ರೂ ಕೂಡ
ಕೃಷ್ಣದೇವರ ಸನ್ನಿಧಾನ ಇಲ್ಲೇ ಇರುವುದರಿಂದ ಕೃಷ್ಣ ಮಠಕ್ಕೆ ಬಂದು ಗರ್ಭಗುಡಿಯಲ್ಲೇ ಅರ್ಘ್ಯವನ್ನು ಕೊಟ್ಟು ಅಷ್ಟಮಿ ಆಚರಣೆಯನ್ನು ಮಾಡ್ತಾರೆ. ಇನ್ನು ಚಾತುರ್ಮಾಸ್ಯ ಪ್ರಯುಕ್ತವಾಗಿ ಉಡುಪಿಯಿಂದ ಹೊರಗಿರುವಂತಹ ಶ್ರೀಪಾದಂಗಳವರು ಬರುವ ಪ್ರಸಕ್ತಿಯೇ ಇಲ್ಲಿ ಆಗುವುದಿಲ್ಲ, ನಿಯಮ ಭಂಗ ಆಗುವುದರಿಂದ ಅವರು ಇದ್ದಲ್ಲಿಯೇ ಅವ ಮಠದ ಸಂಪ್ರದಾಯ ಅನುಸಾರವಾಗಿ ವಿಜೃಂಭಣೆಯನ್ನು ಮಾಡುವುದನ್ನು ನಾವು ನೋಡಬಹುದಾಗಿದೆ. ಅಂದ್ರೆ ಆ ಮಠದಲ್ಲಿಯೇ ಈ ಅರ್ಘ್ಯ ಪ್ರದಾನದಿಂದ ಹಿಡಿದು ಪ್ರತಿಯೊಂದು ಹೌದು ವಿಷಯಗಳನ್ನು ಅವರ ಮಠದ ದೇವರನ್ನ ಮುಂದಾಗಿರಿಸಿಕೊಂಡು ಅಲ್ಲಿಯೇ ಪೂಜೆಯನ್ನು ಮಾಡಿ ಅಲ್ಲಿಯೇ ಅರ್ಘ್ಯವನ್ನು ಕೊಟ್ಟು ಮರುದಿವಸ ಅಲ್ಲಿಯೇ ಲೀಲೋತ್ಸವವನ್ನು ಕೂಡ ಆಚರಣೆ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಸರ್, ಇನ್ನೊಂದು, ಈ ಲೀಲೋತ್ಸವದಂದು ಬಹು ವಿಜೃಂಭಣೆಯಿಂದ ಮಧ್ಯಾಹ್ನದ ಹೊತ್ತಿಗೆ ಉತ್ಸವವನ್ನ ಮಾಡ್ತಾರೆ. ನಿಜ. ನಾನು ಕೇಳಿದ ಪ್ರಕಾರ ಈ ಉತ್ಸವದಲ್ಲಿ ಮೃಣ್ಮಯ ಮೂರ್ತಿ, ಮಣ್ಣಿನಿಂದ ಮಾಡಿದ ಮೂರ್ತಿಯನ್ನ ಉಪಯೋಗಿಸ್ತಾರೆ. ಈ ಮಣ್ಣಿನಿಂದ ಮಾಡಿದ ಮೂರ್ತಿಯ ಉಪಯೋಗ ಅಂದ್ರೆ ಅದನ್ನು ಯಾಕೆ ಉಪಯೋಗಿಸ್ತಾರೆ? ಉತ್ಸವ ಮೂರ್ತಿ ಮಠದಲ್ಲಿ ಇದ್ರೂ ಕೂಡ ಅದರ ಬದಲಿಗೆ ಮಣ್ಣಿನ ಮೂರ್ತಿಯ ಉಪಯೋಗ ಆಗ್ತದೆ, ಅದು ಯಾಕಿರ್ಬೋದು? ಬಹಳ ಒಳ್ಳೆಯ ಪ್ರಶ್ನೆ ಇದು. ಯಾಕೆಂದರೆ ನಾವು ಉಡುಪಿ ಉತ್ಸವ ಅಂತ ನೋಡುವಾಗ ನಮಗೆ ಕೃಷ್ಣದೇವರ ಉತ್ಸವ ಮೂರ್ತಿ ನಾವು ಕಂಡಂತೆ ನಮಗೆ ಪರಿಪಾಠ ಇಲ್ಲಿ. ಆದರೆ ಕೃಷ್ಣಾಷ್ಟಮಿಯ ಉತ್ಸವಕ್ಕಷ್ಟೇ ಒಂದು ಉತ್ಸವಕ್ಕೆ ನಾವು ಮಣ್ಣಿನ ಮೂರ್ತಿಯನ್ನು ಮಾಡಿ ಅದಕ್ಕೆ ಪೂಜೆಯನ್ನು ಮಾಡಿ ಉತ್ಸವ ಮಾಡ್ತೇವೆ. ಇದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ 5 ವ್ರತವನ್ನು ಹೇಳ್ತಾ ಬರ್ತಾರೆ. ಚಾತುರ್ಮಾಸ ಕಾಲದಲ್ಲಿ 5 ವ್ರತಗಳಿವೆ. ಅದು ವೃಷಭ ಪೂಜೆಯಿಂದ ಆರಂಭವಾಗುತ್ತೆ. ಮಣ್ಣಿನಲ್ಲಿ ವೃಷಭನ ಮೂರ್ತಿಯನ್ನು ಮಾಡಿ, ಅಂದರೆ ಹಿಂದೆ ಕಾಲಕ್ಕೆ ಬೇಸಾಯವೇ ಜೀವನಕ್ಕೆ ಒಂದು ದೊಡ್ಡ ಆಧಾರ ಆಗಿತ್ತು. ವೃಷಭವನ್ನು ಪೂಜೆ ಮಾಡಿ, ಅಂದರೆ ಹೋರಿ ಅಂತ ಏನು ಹೇಳ್ತೇವೆ, ಅದರೊಟ್ಟಿಗೆ ಭೂಮಿಯನ್ನು ಪೂಜೆ ಮಾಡಿ ನಮಗೆ ಚಾತುರ್ಮಾಸ್ಯ ಕಾಲಕ್ಕೆ ಬೇಕಾದಂತಹ ಬೇಳೆಕಾಳುಗಳಾಗಲಿ ಅಥವಾ ಆಹಾರ ವಸ್ತುಗಳ ಒಂದು ಕೊರತೆ ಆಗದಿರಲಿ ಅನ್ನುವಂಥ ಉದ್ದೇಶದಿಂದ ಆರಂಭ ಮಾಡಿ, ಮತ್ತೆ ಬರುವಂತಹ ನಾಗರ ಪಂಚಮಿ ಅಲ್ಲೂ ಕೂಡ ನಾವು ನೋಡಿದರೆ ಪ್ರಾಯಶಃ ಘಟ್ಟದ ಮೇಲ್ಭಾಗದಲ್ಲಿ ಇವತ್ತಿಗೂ ಕೂಡ ಕಲ್ಲಿನ ನಾಗ ಪೂಜೆಗಿಂತ ಈ ಮಣ್ಣಿನ ನಾಗಾರಾಧನೆಯೇ ವಿಶೇಷವಾಗಿರುವಂತಹದ್ದು. ನಮ್ಮ ಈ ತವಳ ಸಂಪ್ರದಾಯಕ್ಕೆ ಬಂದಾಗ ನಾವು ಇಲ್ಲಿ ನಾಗಾರಾಧನೆಯನ್ನು ಕಾಡಿನಲ್ಲೇ ಮಾಡುವಂತಹದ್ದು, ನಾಗ ಬನ ಅಂತ ಏನು ಹೇಳ್ತೇವೆ. ನಾವು ಪ್ರಾಚೀನ ಬನಗಳನ್ನು ನೋಡ್ಲಿಕ್ಕೆ ಹೋದರೆ ಅಲ್ಲಿ ನಾಗನ ಕಲ್ಲಿನ ಕೆಳಭಾಗದಲ್ಲಿ ಭೂ ಸಂಪರ್ಕ ಅನ್ನೊಂದು ಖಂಡಿತ ಆಗ್ತವೆ. ನಾಗದ ಏನು ಹಾಲು ಹಾಕ್ತೇವೆ ಅದು ಭೂಮಿಗೆ ಹೋಗುವಂತಹದ್ದು. ನಾವು ಹಾಗೆ ಅನುಸಂಧಾನ ಇಟ್ಟುಕೊಂಡ್ರೆ ಮಣ್ಣಿನಲ್ಲಿ ಆರಾಧನೆ ಅಲ್ಲೇ ಆಗ್ತದೆ ಅಂತ ಅಂದ್ಕೊಳ್ಳಬಹುದು. ಮುಂದೆ ಬರುವಂತಹದ್ದು ಕೃಷ್ಣಾಷ್ಟಮಿ. ಇಲ್ಲೂ ಕೂಡ ಕೃಷ್ಣನ ಮಣ್ಣಿನ ಮೂರ್ತಿಯನ್ನೇ ಮಾಡಿ ಪೂಜೆ ಮಾಡಬೇಕು ಅಂತ ನಿಯಮ. ಇನ್ನೊಂದು ಬರುವಂತಹ ಮಣ್ಣಿನ ಮೂರ್ತಿಯ ಆರಾಧನೆ ಅನ್ನುವಂತಹದ್ದು ನಮ್ಮ ಚೌತಿ, ಗಣೇಶನ ಮೂರ್ತಿಯನ್ನು ಮಾಡಿ ಪೂಜೆ ಮಾಡ್ತೇವೆ. ಇನ್ನು ಮುಂದೆ ಹೋದರೆ ಚಾತುರ್ಮಾಸ್ಯ ಅಂತ್ಯಕಾಲ, ಉತ್ತಮ ದ್ವಾದಶಿ ಕಾಲಕ್ಕೂ ಕೂಡ ಅಲ್ಲೂ ಮೃತ್ತಿಕಾರಾಧನೆ ವಿಶೇಷವನ್ನು ಹೇಳ್ತಾರೆ. ಇದು ಒಂದು ಕಾರಣ ಆಗಿದ್ದಿರಬಹುದು. ಇನ್ನು ಉಡುಪಿಯ ಮಠಕ್ಕೆ ಸಂಬಂಧಪಟ್ಟು ಹೇಳುವುದು ಅಂತಾದರೆ ಕೃಷ್ಣದೇವರ ಉತ್ಸವ ಕಾಲ ಅನ್ನುವಂತಹದ್ದು ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಗಂಗಾ ಜಯಂತಿಯಂದು ಮುಗಿಯುವಂತಹದ್ದು. ಆವತ್ತು ಮತ್ತು ಸರೋವರದಲ್ಲಿ ಇರತಕ್ಕಂತಹ ಭಾಗೀರಥಿ ಗುಡಿಯಲ್ಲಿ ದೇವರ ತೊಟ್ಲು ಪೂಜೆಯನ್ನು ನೆರವೇರಿಸಿ ದೇವರನ್ನು ಗರ್ಭಗುಡಿಯ ಒಳಗೆ ಮುಹೂರ್ತದಲ್ಲಿ ಒಳಗೆ ಇಟ್ಟರೆಂದಾದರೆ ಮತ್ತೆ ದೇವರ ಹೊರಗೆ ಬರುವಂತಹದ್ದು ನಮ್ಮ ದೀಪೋತ್ಸವ ಕಾಲ, ಕ್ಷೀರಾಬ್ದಿ ಪೂಜೆಗೆ ಬರುವಂತಹದ್ದು. ಚಾತುರ್ಮಾಸ್ಯ ಕಾಲದಲ್ಲಿ ಉತ್ಸವವನ್ನು ಹೊರಗೆ ಮೂರ್ತಿಯನ್ನು ತರುವಂತಹ ಸಂಪ್ರದಾಯ ಇಲ್ಲ. ಅಂದರೆ ದೇವರು ಮಲ್ಕೊಂಡಿರ್ತಾರೆ ಅನ್ನುವಂತಹ ಒಂದು ಚಿಂತನೆ ಇರುವುದರಿಂದ ಶಯನಿ ಏಕಾದಶಿ ಇನ್ನು 4 ತಿಂಗಳು ದೇವರು ಮಲಗುವಂತಹ ಕಾಲ ಅಂತ ಹೇಳ್ತಾರೆ. ಶಾಸ್ತ್ರೀಯವಾಗಿ ಹೇಳಬೇಕು ಅಂದರೆ ಈ ಕಾಲದಲ್ಲಿ ಯಾವ ಶುಭ ಕೆಲಸಗಳು ಕೂಡ ವಿಹಿತ ಅಲ್ಲ, ವಿವಾಹಾದಿಗಳನ್ನು ಮಾಡಬಾರದು, ವರ್ಜ್ಯ ಅಂತ ಹೇಳಿಯೇ ಧರ್ಮಶಾಸ್ತ್ರಗಳ ನಿರ್ಣಯಗಳೂ ಉಂಟು. ಕನಿಷ್ಠ ಅಷ್ಟೆಲ್ಲ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ದೇವರ ಉತ್ಸವ ಮೂರ್ತಿಯನ್ನು ತರುವಂತಹ ಪ್ರಮೇಯ ಇಲ್ಲ. ಆದ್ದರಿಂದ ಉತ್ಸವ ಮಾಡಲಿಕ್ಕೆ ಒಂದು ಭಗವಂತನ ಪ್ರತೀಕ ಬೇಕು. ಅದಕ್ಕಾಗಿ ಒಂದು ಮಣ್ಣಿನ ಮೂರ್ತಿಯನ್ನು ಮಾಡಿ ಅದನ್ನೇ ಉತ್ಸವ ಮೂರ್ತಿಯಾಗಿ ಪೂಜೆಯನ್ನು ಮಾಡಿ ಉತ್ಸವದ ಬಳಿಕ ಸರೋವರದಲ್ಲಿ ಪರ್ಯಾಯ ಶ್ರೀಪಾದಂಗಳವರು ವಿಸರ್ಜನೆಯನ್ನು ಮಾಡುವಲ್ಲಿಗೆ ಆ ಮೂರ್ತಿಯ ಆರಾಧನೆ ಮುಗಿಯುತ್ತದೆ. ಅಂದ್ರೆ ಈಗ ಈ ಮೃಣ್ಮಯ ಮೂರ್ತಿಗೆ ಕೂಡ ಅವಭೃತ ಸ್ನಾನವಿದೆ. ಅವಭೃತ ಸ್ನಾನ ಅಂತ ಹೇಳ್ಬೋದು. ನಾವು ಗಣೇಶನ ಮೂರ್ತಿ ಹೇಗೆ ವಿಸರ್ಜನೆ ಮಾಡುತ್ತೇವೋ ಹಾಗೆ ವಿಸರ್ಜನೆ ನೀರಿಗೆ ಹಾಕುವಲ್ಲಿಗೆ ಅಲ್ಲಿಯೇ ಒಂದು ಅವಭೃತ ಸ್ನಾನವಲ್ಲ, ಅಲ್ಲ ವಿಸರ್ಜನೆ, ಅದು ವಿಸರ್ಜನೆ ಅಂತ ಹೇಳ್ಬೋದು. ಅದನ್ನು ನಾವು ಗಣೇಶನ ಮೂರ್ತಿಯನ್ನು 1 ದಿವಸವೋ 3 ದಿವಸ ಪೂಜೆ ಮಾಡಿ ಕೊನೆಗೆ ಹೇಗೆ ವಿಸರ್ಜನೆ ಮಾಡಿ ಬರ್ತೇವೋ ಹಾಗೆ ಕೃಷ್ಣನ ಮೂರ್ತಿಯನ್ನು ಕೂಡ ಸ್ವಾಮಿಗಳಿಗೆ ಪೂಜೆಯನ್ನು ಮಾಡಿ ಉತ್ಸವವನ್ನು ಆದ ಬಳಿಕ ಮೆರವಣಿಗೆಯಲ್ಲಿ ತಗೊಂಡ್ಬಂದು ಸರೋವರಕ್ಕೆ ಹಾಕುವಂತಲ್ಲಿಗೆ ವಿಸರ್ಜನೆ ಮಾಡಿ ಮುಗಿಯಿತು ಅಂತ ಅರ್ಥ. ಇನ್ನು ಸರ್, ಈ ಲೀಲೋತ್ಸವದಲ್ಲಿ ಅಥವಾ ಅಷ್ಟಮಿಗಾಗಿ ಪಂಚಭಕ್ಷ್ಯವನ್ನ ತಯಾರಿಸ್ತಾರೆ. ಚಕ್ಕುಲಿ ಉಂಡೆ ಇರ್ಬೋದು ಅಥವಾ ಬಗೆ ಬಗೆಯ ಉಂಡೆಗಳಿರ್ಬೋದು. ಇದಕ್ಕೂ ಏನಾದರೂ ನಿಯಮಗಳಿದೆಯೇ? ಅಂದರೆ ಚಕ್ಕುಲಿ ಇದೇ ಇಂಥದೇ ಉಂಡೆ, ಎಳ್ಳುಂಡೆ ಅಥವಾ ಶುಂಠಿ ಉಂಡೆ ಅಥವಾ ನಿಮ್ಮ ಅರಳು ಉಂಡೆ, ಇದೇ ರೀತಿಯ ಪಕ್ಷ ಭೋಜನಗಳು ಆಗಬೇಕು ಅಂತ ಹೇಳುವಂಥದ್ದು ಏನಾದರೂ ನಿಯಮ ಇದೆಯಾ? ಪ್ರಾಯಶಃ ನಾವು ದೇವರು ಪ್ರತ್ಯಕ್ಷ ಬಂದು ತಿಂತಾನೆ ಅಂತ ಇರ್ತಿದ್ರೆ ಇಷ್ಟೊಂದು ಬಗೆ ಮಾಡಿ ಇಡ್ತಿದ್ವೋ ಇಲ್ವೋ ಗೊತ್ತಿಲ್ಲ. ನಾವು ನಿತ್ಯ ನೋಡ್ಲಿಕ್ಕೆ ದೇವರಿಗೆ ಒಂದು ತುಂಡು ಬೆಲ್ಲ, ಒಂದು ನೀರಿಟ್ಟು ಪೂಜೆ ಮಾಡುವಂಥ ಎಷ್ಟೋ ಜನರಿದ್ದಾರೆ. ವರ್ಷಕ್ಕೊಂದು ದಿವಸ ದೇವರು ಬರೋಲ್ಲ ಅನ್ನುವಂಥ ನಿಶ್ಚಯ ಉಂಟು ನಮಗೆ. ಹಾಗಾಗಿ ನಮಗೇನು ಬೇಕೋ ಅದನ್ನು ಮಾಡ್ತೇವೆ. ಈಗ ನನ್ನ ಮನೆಯಲ್ಲಿ ತಗೊಂಡು ನೋಡುದು, ನನ್ನ ಮನೆಯಲ್ಲಿ ಯಾರಿಗೂ ಎಳ್ಳು ಉಂಡೆ ಆಗೋದಿಲ್ಲ, ನಾವು ಒಂದು ಚೂರೇ ಮಾಡ್ತೇನೆ. ನಮಗೆ ಯಾವುದು ಇಷ್ಟ ಅದನ್ನು ತುಂಬ ಮಾಡಿಡ್ತೇವೆ. ಅದು ದೇವರು ಹೇಳುವಂಥದ್ದು ಹೇಗೆ ಅಂದರೆ, ನನಗೆ ಏನು ಕೊಡ್ತೀಯಾ ಕೊಡು,
ಪತ್ರಂ ಪುಷ್ಪಂ ಫಲಂ ತೋಯಂ ಏನೇ ಕೊಡಿ ಅಲ್ಲಿ ಭಕ್ತಿ ಇರಲಿ ಅಂತ ಹೇಳ್ತಾನೆ. ಆ ಭಕ್ತಿ ಮುಖ್ಯವೇ ಹೊರತಾಗಿ ಮಾಡುವಂತಹ ಸಂಖ್ಯೆ ಮುಖ್ಯ ಅಂತ ಅಲ್ಲ, ಆಡಂಬರ ಮುಖ್ಯವಲ್ಲ, ಭಕ್ತಿಪೂರ್ವಕವಾಗಿ ನೀಡುವಂತಹದ್ದು. ಯಾರಿಗೆ ಶಕ್ತಿಗುಂಟು ಅದನ್ನು ನಿರ್ವಂಚನೆಯಿಂದ ಕೊಡಿ ಅಂತ ಭಗವಂತ ಹೇಳುವಂತಹದ್ದು. ಯಾಕೆ ಅಂದರೆ ನಮ್ಮ ಚಿಂತನೆ ಹೇಗಿರಬೇಕು ಅಂದರೆ, ನಾವು ಪ್ರತಿಬಿಂಬರು, ದೇವರು ಬಿಂಬ. ನಾವು ಕನ್ನಡಿ ನೋಡುವಾಗ ಕನ್ನಡಿಯಲ್ಲಿ ನಮ್ಮ ರೂಪ ಚಂದ ಕಾಣಬೇಕು ಅಂತಂದರೆ, ಪ್ರತಿಬಿಂಬ ಚಂದ ಕಾಣಬೇಕಾದ್ರೆ ನಮ್ಮಲ್ಲಿ ನಾವು ಶೃಂಗಾರ ಮಾಡಿಕೊಳ್ಳಬೇಕು. ದೇವರು ಅಂತಹ ಒಂದು ಮೂರ್ತಿ, ನಾವು ಅವನ ಪ್ರತಿಬಿಂಬ ರೂಪರಾಗಬೇಕು. ನಮಗೆ ಅಂತಹ ಸೌಭಾಗ್ಯ ಬೇಕು, ನಮಗೆ ಒಳ್ಳೆಯ ಆಹಾರ ಬೇಕು, ಒಳ್ಳೆಯ ಬಟ್ಟೆ ಬರೆ ಬೇಕು ಅಂತ ಆದರೆ ನಾವು ದೇವರಿಗೆ ಒಳ್ಳೆಯ ಭಕ್ಷ್ಯಭೋಜ್ಯಗಳನ್ನು ಮಾಡಿ ಸಮರ್ಪಣೆಯನ್ನು ಮಾಡಬೇಕಂತೆ. ನಮಗೆ ಒಳ್ಳೆಯ ಬಟ್ಟೆ ಬೇಕು, ಒಳ್ಳೆಯ ಆಭರಣಗಳು ಬೇಕು, ದೇವರಿಗೆ ಕೊಡಿ. ನಮಗೆ ಏನು ನಮ್ಮ ಯೋಗ್ಯತೆ ಉಂಟು ಭಗವಂತ ಅದನ್ನು ಅನುಗ್ರಹ ಮಾಡ್ತಾನೆ ಎನ್ನುವಂತಹದ್ದು ಶಾಸ್ತ್ರಗಳ ಮಾತು ಅಂತ ನಮಗೆ ತಿಳಿದು ಬರ್ತದೆ. ಆ ಚಿಂತನೆಯಲ್ಲಿಯೂ ಇರಬಹುದು. ನೀವು ದೇವರಿಗೆ ನಿಮಗೆ ಎಷ್ಟು ಸಾಧ್ಯ ಉಂಟು ಅಷ್ಟನ್ನು ಕೈ ಎತ್ತಿ ಅರ್ಪಣೆ ಮಾಡಿ ಅಂತ ಹೇಳ್ತಾರೆ. ಇನ್ನು ನೋಡುವುದಾದರೆ ಕೃಷ್ಣನ ಇಡೀ ಜೀವನದಲ್ಲಿ ನಮಗೆಲ್ಲ ಖುಷಿ ಕೊಡುವಂತಹ ವೃತ್ತಾಂತಗಳು ಅವನ ಬಾಲರೂಪ. ಇನ್ನು ಮಕ್ಕಳಿಗೆ ನಾವು ಏನು ಕೊಡಲಿಕ್ಕೆ ಇಷ್ಟಪಡ್ತೇವೆ, ಮಕ್ಕಳಿಗೆ ಈ ಕರುಮ್ ಅಂತಹ ತಿಂಡಿಗಳು ಬಹಳ ಇಷ್ಟ. ಅದು ಹಿಂದಿನ ಕಾಲ ಯಾವತ್ತಿದ್ದು ಚಕ್ಕುಲಿ ಅಂತಹದ್ದು ತುಂಬ ಇಷ್ಟ ಮಕ್ಕಳು, ನಮ್ಮ ಮಕ್ಕಳು ಇಷ್ಟಪಟ್ಟು ತಿಂತಾವೆ. ಇನ್ನು ಉಂಡೆಗಳು ಇಷ್ಟಪಟ್ಟು ತಿಂತಾವೆ. ನಮ್ಮ ಉಡುಪಿ ಅನ್ನುವಂತಹದ್ದು ಭಕ್ಷ್ಯಗಳ ವಿಷಯದಲ್ಲಿ ಬಹಳವಾದ ಪ್ರಸಿದ್ಧಿಯನ್ನು ಪಡೆದಂತಹದ್ದು. ಏನೇ ಒಂದು ಚಿಕ್ಕ ವಸ್ತು ಇದ್ರೂ ಅದರಲ್ಲಿ ಒಂದು ಏನಾದರೂ ತಿನ್ನುವ ಐಟಮ್ ಮಾಡಬಹುದು ಎನ್ನುವಂಥ ಚಿಂತನೆ ನಮ್ಮಲ್ಲಿ ಇರುವುದರಿಂದ ಪ್ರಾಯಶಃ ಇಲ್ಲಿ ಇರುವಷ್ಟು ವೈವಿಧ್ಯಮಯವಾದಂತಹ ಆಹಾರ ವಸ್ತುಗಳು ಎಲ್ಲೂ ಕಾಣಲಿಕ್ಕಿಲ್ಲವೋ ಏನು. ಹಾಗೆ ನಾವು ಏನು ತಯಾರು ಮಾಡುತ್ತೇವೆ ಅದನ್ನು ದೇವರಿಗೆ ಅರ್ಪಣೆ ಮಾಡುವಂತಹ ಚಿಂತನೆ ಬಂದು ಸಂಪ್ರದಾಯ ಬಂದಿರಬಹುದು. ಕೆಲವರು 5 ಬಗೆ 3 ಬಗೆ 8 ಬಗೆ ಎಷ್ಟು ಸಾಧ್ಯ ಉಂಟವರಿಗೆ ಅಷ್ಟನ್ನು ಮಾಡಿ ಅರ್ಪಣೆಯಾನುಸಾರವಾಗಿ ಭಕ್ತಿಪೂರ್ವಕವಾಗಿ ನಾವು ದೇವರಿಗೆ ಅರ್ಪಣೆಯನ್ನು ಮಾಡಿದೆ. ಯಾರಿಗೆ ಶಕ್ತಿ ಇದ್ರೂ ಕೂಡ ಒಂದೇ ಬಗೆ ಅಥವಾ ಒಂದು ಪಂಚಕಜ್ಜಾಯ ಮಾಡಿ ಇಡ್ತಾರೋ ಅದು ಗ್ರಾಹ್ಯ ಅಲ್ಲ, ಅದು ಸಮ್ಮತ ಅಲ್ಲ ಅಂತ ಹೇಳುವಂತಹದ್ದು. ಇನ್ನು ಕೃಷ್ಣ ಅಷ್ಟಮಿ ಹಾಗೂ ಕೃಷ್ಣ ಜಯಂತಿ ಈ 2 ಬಗೆಯ ಆಚರಣೆಗಳನ್ನು ನಾವು ಕೇಳ್ತೇವೆ. ಈ ಕೃಷ್ಣ ಅಷ್ಟಮಿ ಕೃಷ್ಣ ಜಯಂತಿ 2 ಆಚರಣೆಗಳು ಒಂದೇ ಅಥವಾ ಬೇರೆ ಬೇರೆಯ? ಪ್ರಾಯಶಃ ಈ ಪ್ರಶ್ನೆ ಮೊದಲು ಕೇಳ್ತಿದ್ದು ಬಹಳ ಸಮರ್ಪಕ ಆಗ್ತಿತ್ತೋ ಏನು. ಯಾಕೆಂದರೆ ನಾವು ನೋಡ್ತಾ ಇರ್ತೇವೆ, ಕೆಲವೊಂದು ಸರ್ತಿ ಕೃಷ್ಣಾಷ್ಟಮಿ ಆಚರಣೆ ಅಂತ ನಾವು ನೋಡ್ತೇವೆ, ಕೆಲವೊಂದು ಸರ್ತಿ ಕೃಷ್ಣ ಜಯಂತಿ ಅಂತ ಹೇಳ್ತೇವೆ. ಅದು ನಾನು ಮೊದಲಿಗೆ ಹೇಳಿದ ಹಾಗೆ ಆಚಾರ್ಯ ಮಧ್ವರು ಕೊಟ್ಟಂತಹ ಗ್ರಂಥದಲ್ಲಿ ಬರುವಂತಹ ಮೊದಲ ಶ್ಲೋಕವೇ ಹಾಗೆ, ರೋಹಿಣ್ಯಾಂ ಅರ್ಧರಾತ್ರಿ ಯದಾ ಕಾಲಾಷ್ಟಮಿ ಭವೇತ್ ಜಯಂತಿ ನಾಮ ಸಾ ಪ್ರೋಕ್ತ. ಅಂದರೆ ಕೃಷ್ಣ ಜಯಂತಿ ಅಂತ ಆಗಬೇಕಾದ್ರೆ ಅಲ್ಲಿ ಕೆಲವೊಂದು ನಿಯಮಗಳನ್ನು ಹಾಕ್ತಾರೆ. ರೋಹಿಣಿ ನಕ್ಷತ್ರ ಇರಬೇಕು, ಚಂದ್ರೋದಯ ಕಾಲಕ್ಕೆ ವಿಶೇಷ ನಕ್ಷತ್ರ ಇರಬೇಕು, ಕೃಷ್ಣ ಪಕ್ಷ ಇರಬೇಕು, ಅಷ್ಟಮಿ ತಿಥಿ ಇರಬೇಕು. ಈ ಎಲ್ಲವೂ ಉಂಟು ಅಂತಾದರೆ ಆ ದಿವಸ ಕೃಷ್ಣ ಜಯಂತಿ ಅಂತ ಕರೆಸಿಕೊಳ್ಳುತ್ತದೆ. ಇನ್ನು ಹೆಚ್ಚಾಗಿ ಇದು ಸಿಗಬೇಕು ಅನ್ನೋ ನಿಯಮ ಏನೂ ಇಲ್ಲ. ಈ 5 ನಿಯಮಗಳು ಈ 5 ಯಾವ ನಿಯಮಗಳಿದೆ ಪ್ರತಿಯೊಂದು ಪ್ರತಿ ವರ್ಷದ ಆಚರಣೆಗೂ ಬರಬೇಕು ಅನ್ನೋ ನಿಯಮ ಏನೂ ಇಲ್ಲ. ಒಮ್ಮೊಮ್ಮೆ ನಮಗೆ ಪ್ರಧಾನ ತಗೊಳ್ಳುವಂತಹ ತಿಥಿ ತಗೊಳ್ಳುತ್ತೇವೆ, ಅಷ್ಟಮಿ ತಿಥಿಯನ್ನು ನೋಡುತ್ತೇವೆ, ಆ ತಿಥಿ ಚಂದ್ರೋದಯ ಸಮಯವನ್ನು ನೋಡುತ್ತೇವೆ. ಈ 2 ಬರುವಂತಹ ಕಾಲಕ್ಕೆ ಚಂದ್ರೋದಯ ಕಾಲಕ್ಕೆ ರೋಹಿಣಿ ನಕ್ಷತ್ರ ಉಂಟಾ ನೋಡ್ತೇವೆ. ಅದು ಉಂಟು ಅಂತ ಆದರೆ ಆ ವರ್ಷದ ಆಚರಣೆ ಜಯಂತಿ ಅಂತ ಹೇಳ್ತೇವೆ. ಇಲ್ಲ ಅಷ್ಟಮಿ ತಿಥಿ ಉಂಟು, ಚಂದ್ರೋದಯ ಆಗುವಂತಹ ಕಾಲ, ಅದು ಕೃಷ್ಣ ಅಷ್ಟಮಿ ಅಂತ ಆಚರಣೆಯನ್ನು ಮಾಡಿಕೊಳ್ತೇವೆ. ಹೌದು. ಇನ್ನು ಈ ಲೀಲೋತ್ಸವದ ಸಂದರ್ಭದಲ್ಲಿ ಹುಲಿ ವೇಷಗಳಿರ್ಬೋದು ಅಥವಾ ವಿವಿಧ ವೇಷಗಳನ್ನ ನಾವು ಕಾಣ್ತೇವೆ. ಈ ಹುಲಿ ವೇಷಕ್ಕೂ ಕೃಷ್ಣನಿಗೂ ಏನಾದರೂ ಅವಿನಾಭಾವ ಸಂಬಂಧ ಇದೆಯಾ? ನಮ್ಮ ಲೀಲೋತ್ಸವದಲ್ಲಿ ಮುಖ್ಯತೆಯ ಸಂಪ್ರದಾಯವನ್ನು ನೋಡುವುದಾದರೆ ಮುಖ್ಯತೆಯ ಇರುವಂತಹ ಆಚರಣೆ ಮೊಸರು ಕುಡಿಕೆ ಒಡೆಯುವಂತಹದ್ದೇ ಬಿಟ್ಟರೆ ನಾವು ವೈಭವೀಕರಿಸ್ತಾ ಇದ್ದೇವೆ. ನಮ್ಮ ಖುಷಿಗೋಸ್ಕರ ದೇವರು ಬಂದಂತಹ ಸಂಭ್ರಮವನ್ನು ಆಚರಿಸಲಿಕ್ಕೆ ನಮ್ಮ ವೈಭವ ಎಷ್ಟನ್ನೂ ಆಚರಿಸಬಹುದು. ನಮ್ಮ ತುಳುನಾಡಿನ ಸಂಪ್ರದಾಯದಲ್ಲಿ ಈ ಹುಲಿವೇಷ ಅನ್ನುವಂಥದ್ದು ಅದರದ್ದೇ ಒಂದು ಮಹತ್ವ ಸ್ಥಾನವನ್ನು ಪಡ್ಕೊಂಡಂತಹದ್ದು. ಯಾವುದೇ ಹಬ್ಬಗಳಿರಲಿ, ಈ ಅಷ್ಟಮಿ ಇರಬಹುದು ಅಥವಾ ನಾವು ಬರುವ ಚೌತಿ ಇರಬಹುದು, ನವರಾತ್ರಿ ಇರಬಹುದು, ಎಲ್ಲ ಕಾಲಕ್ಕೂ ಹುಲಿವೇಷ ಒಂದು ಇಲ್ಲ ಅಂತ ಅಂದರೆ ಆ ತ್ರಾಸೆ ಶಬ್ದ ಕೇಳಲಿಲ್ಲ ಅಂದರೆ ಆ ಉತ್ಸವ ಚಪ್ಪೆ ಅಂತಲೇ ಭಾವನೆ ನಮ್ಮಲ್ಲಿ. ಹಾಗಾಗಿ ಪ್ರಾಯಶಃ ಉಡುಪಿಯಲ್ಲಿ ನಡೆಯುವಂತಹ ಕೃಷ್ಣಾಷ್ಟಮಿಯಲ್ಲಿ ಲೀಲೋತ್ಸವ ವೈಭವ ಪರಿಪೂರ್ಣ ಆಗಬೇಕು ಅಂತಾದರೆ ಅದಕ್ಕೆ ಹುಲಿವೇಷ ಇದ್ರೇ ಅದು ಪೂರ್ಣತ್ವವನ್ನು ಕಾಣುವಂತಹದ್ದು ಎನ್ನುವ ಭಾವನೆ ನಮ್ಮಲ್ಲಿ ಬಂದಿರಬಹುದು. ಮೇಲಾಗಿ ನಮ್ಮ ಮಣ್ಣಿನ ಕಲೆ ಹುಲಿವೇಷ ಇರಬಹುದು, ಯಕ್ಷಗಾನ ಇರಬಹುದು, ನಾವು ಎಲ್ಲೇ ನೋಡಲಿ, ಯಾವ ಮೆರವಣಿಗೆ ಇರಲಿ, ಯಾವ ಹಬ್ಬ ಆಚರಣೆಗಳೇ ಇರಲಿ, ಯಕ್ಷಗಾನ ವೇಷಗಳನ್ನು ನಾವು ಕಾಣ್ತಾ ಇದ್ದೇವೆ. ಈ ಹುಲಿವೇಷಗಳು ಬರ್ತಾ ಇರ್ತವೆ. ಇನ್ನು ಇವತ್ತಿನ ಆಧುನಿಕವಾದಂತಹ ವೇಷಗಳು ಇದ್ದರೂ ಕೂಡ ನಮಗೆ ತೃಪ್ತಿ ಕೊಡುವಂತಹದ್ದು ಹುಲಿವೇಷ ಇರಲೇಬೇಕಲ್ಲಿ. ಒಂದಾದರೂ ಹುಲಿವೇಷವಿರಬೇಕು, ತ್ರಾಸೆ ಬಿಟ್ಟು ಕಿವಿಗೆ ಬೀಳಬೇಕು, ನಾವು ಕಣ್ಣಲ್ಲಿ ನೋಡಬೇಕು, ಆಗಲೇ ನಮಗೆ ತೃಪ್ತಿ ಆಗುವಂತಹದ್ದು. ಆಬಾಲ ವೃದ್ಧರಾಗಿ ಎಲ್ಲರೂ ಕೂಡ ಸಂಭ್ರಮಿಸುವಂತಹ ಒಂದು ವೇಷ ಅಂದರೆ ಈ ಹುಲಿವೇಷ. ಹಾಗಾಗಿ ನಮ್ಮ ಪರಂಪರೆಯನ್ನು ಇತಿಹಾಸ ನೋಡಲಿಕ್ಕೆ ಹೋದರೆ ಯಕ್ಷಗಾನ ಅನ್ನುವಂತಹ ಕಲೆಯನ್ನು ಆರಂಭಿಸಿದ್ದೇ ಅಷ್ಟಮಠಗಳು ಅಂತ ದಾಖಲೆಗಳಿವೆ.
ಹಾಗಾಗಿ ನಮ್ಮ ಅಷ್ಟಮಠದ ಯತಿಗಳು ಕೂಡ ಕಲೆಗಳಿಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಬರ್ತಾ ಇರುವಂತಹವರು. ರಾಜಾಂಗಣದಲ್ಲಿ ಪ್ರತಿ ಪರ್ಯಾಯಗಳಲ್ಲೂ ಕೂಡ ವಿಶೇಷ ಕಲಾ ಸೇವೆ ನಡೆಯುತ್ತಾ ಇರ್ತವೆ ಅಲ್ಲಿ. ಹಾಗೆ ಇದು ನಮ್ಮ ಮಣ್ಣಿನ ಕಲೆ ಆದ್ದರಿಂದ ಇದಕ್ಕೂ ವಿಶೇಷ ಪ್ರೋತ್ಸಾಹವನ್ನು ಮಠಗಳಲ್ಲಿ ಕೊಡ್ತಾ ಬರುವುದನ್ನು ಕಾಣಬಹುದು. ಅಂದ್ರೆ ಈಗ ನೀವು ಹೇಳುವ ಪ್ರಕಾರ ದೇವರು ಕಲಾಪ್ರಿಯ, ಆ ಕಲೆಗೆ ಆತನಿಗೆ ಈ ಕಲೆಗಳ ಮೂಲಕ ಆತನನ್ನ ತೃಪ್ತಿಯನ್ನ ಪಡಿಸುವಂತದ್ದು. ಭಗವಂತನ ಆರಾಧನೆ ಮಾಡಲಿಕ್ಕೆ ಹೀಗೆ ಮಾಡಬೇಕು ಅಂತ ನಿಯಮ ಇಲ್ಲ. ಸಂಗೀತದಲ್ಲಿ ಆಸಕ್ತಿ ಸಂಗೀತ ಸೇವೆಯನ್ನೂ ಮಾಡುವವರಿದ್ದಾರೆ, ನೃತ್ಯ ಸೇವೆಯನ್ನೂ ಮಾಡುವವರಿದ್ದಾರೆ. ಇನ್ನು ಮಾತು ಯಾರಿಗೂ ಒಳ್ಳೆಯ ಇರುತ್ತೋ ಅವರು ಭಗವಂತನ ಕಥೆಗಳನ್ನು ಹೇಳುವ ಪ್ರವಚನ ಮಾಡುವ ಮೂಲಕ ಸೇವೆಯನ್ನು ಮಾಡುವವರು ಇದ್ದಾರೆ. ಇದು ಭಗವಂತನಿಗೆ ಒಂದು ರೀತಿಯ ಆರಾಧನೆ ಅಂತ ಆದರೆ, ಸ್ವಾಮಿಗಳು ಮಾಡುವಂತಹ ಪೂಜೆ ಅದು ಒಂದು ರೀತಿಯ ಆರಾಧನೆ. ಹಾಗೆ ನಮ್ಮ ಯೋಗ್ಯತಾನುಸಾರವಾಗಿ ನಮ್ಮ ಭಕ್ತಿಭಾವಕ್ಕೆ ಅನುಗುಣವಾಗಿ ನಾವು ಪೂಜೆಯನ್ನು ಮಾಡಿದರೆ ಭಗವಂತ ಸ್ವೀಕರಿಸ್ತಾನೆ ಎನ್ನುವಂಥ ಚಿಂತನೆಯಲ್ಲೂ ಕೂಡ ಈ ಆಚರಣೆಗಳು ಬಂದಿರಬಹುದು. ಪ್ರೀತಿಯ ವೀಕ್ಷಕರೇ, ಇಷ್ಟೊತ್ತು ನಮ್ಮೊಂದಿಗಿದ್ದು ಜನ್ಮಾಷ್ಟಮಿಯ ಬಗೆಗಿನ ವಿಶೇಷ ಮಾಹಿತಿಗಳನ್ನು ನಮ್ಮೊಂದಿಗೆ ಶ್ರೀಯುತ ವೇಣುಗೋಪಾಲ್ ರಾವ್ ಉಡುಪಿ ಇವರು ಹಂಚಿಕೊಂಡಿದ್ದಾರೆ. ಇವರಿಗೆ ಸ್ಪಂದನ ವಾಹಿನಿಯ ಪರವಾಗಿ ಅನಂತ ಧನ್ಯವಾದಗಳು. ಪ್ರೀತಿಯ ವೀಕ್ಷಕರೇ, ಅಷ್ಟಮಿಯ ಪರ್ವಕಾಲದಲ್ಲಿ ಸ್ವಾಗತಂ ಕೃಷ್ಣ ಎನ್ನುವಂತಹ ವಿಶೇಷ ಆಚರಣೆ ಅಥವಾ ವಿಶೇಷ ವಿನೂತನ ಕಾರ್ಯಕ್ರಮಗಳು ಈ ಸ್ಪಂದನ ವಾಹಿನಿಯಲ್ಲಿ ಬರ್ತಾ ಇವೆ. ಮುಂದಿನ ಕಾರ್ಯಕ್ರಮಗಳನ್ನು ನೋಡಿ ಆನಂದಿಸಿ. ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ನಮನಗಳು. ಮಧುರ ಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ